ನಮಸ್ಕಾರ ವೀಕ್ಷಕರೇ, ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಒಂದು ಕಡೆ ರಾಜಕೀಯದ ವಿಚಾರಗಳ ಎಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ಈಗ ನಾವು ಮಾತಾಡಬೇಕಾಗಿರ್ತಕ್ಕಂಥದ್ದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಬಗ್ಗೆ. ಇಲ್ಲಿರ್ತಕ್ಕಂಥ ಡೆಂಗ್ಯೂ ಅನ್ನುವಂಥ ಮಹಾಮಾರಿಯ ಬಗ್ಗೆ ನಾವು ಮಾತಾಡಲೇಬೇಕು. ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಮೇಯ್ನ್ ಆಗಿ ನಾವು ಒತ್ತು ಕೊಟ್ಟು ಮಾತಾಡಬೇಕು. ಯಾಕಂತಂದರೆ ಕಳೆದ ಒಂದು 15 ದಿನಗಳಿಂದ ಈಚೆಗೆ ಅಲ್ಲಿ ಡೆಂಗ್ಯೂ ಬಾಧಿತರಾಗ್ತಾ ಇರ್ತಕ್ಕಂಥ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದೆಲ್ಲದರ ಕುರಿತಾಗಿ ಆರೋಗ್ಯ ಇಲಾಖೆ ಆಗಿರ್ಬೋದು, ಅದೇ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಇಲಾಖೆಗಳು ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇದ್ರು ಕೂಡ ಒಂದು ಹಂತದಲ್ಲಿ ಡೆಂಗ್ಯೂ ಜ್ವರ ಒಂದು ಹಂತದಲ್ಲಿ ಕಡಿಮೆ ಆಗ್ತಾ ಇಲ್ಲ, ಅಂತಂದ್ರೆ ಕ್ಷೀಣಿಸ್ತಾ ಇಲ್ಲ ಅನ್ನುವಂಥದ್ದು ಒಂದು ಆಘಾತಕಾರಿ ಮಾಹಿತಿ. ಇದು ಯಾಕೆ ಹೀಗಾಗ್ತಾ ಇದೆ? ದಕ್ಷಿಣ ಕನ್ನಡದ ಒಂದು ಸ್ಥಿತಿಯನ್ನು ನೋಡ್ತಾ ಹೋದ್ರೆ, ದಕ್ಷಿಣ ಕನ್ನಡ ಮತ್ತು ಅದೇ ರೀತಿಯಲ್ಲಿ ಮಂಗಳೂರು, ಬಂಟ್ವಾಳ ಇಲ್ಲೆಲ್ಲ ನೋಡ್ತಾ ಹೋದ್ರೆ ಯಾಕೆ ಡೆಂಗ್ಯೂ ಜ್ವರಗಳು ಜಾಸ್ತಿ ಆಗ್ತಾ ಇದೆ, ಅಂಥದ್ದೇನಿದೆ ಆ ಪ್ರದೇಶಗಳಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಬೇಕು. ಇನ್ನು ಯಾಕೆ ಡೆಂಗ್ಯೂ ಜ್ವರ ಇಷ್ಟೊಂದು ಮಹಾಮಾರಿಯಾಗಿ ಬೆಳೆಯೋದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ಕೂಡ ಮಾತಾಡಬೇಕು. ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ಆರೋಗ್ಯ ಇಲಾಖೆ ಏನು ತೆಗೆದುಕೊಂಡಿದೆ, ನಾವು ಜನರು ಏನು ಈ ಒಂದು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡಬೇಕಾಗುತ್ತೆ. ಯಾಕೆಂತಂದರೆ ದಿಸ್ ಈಸ್ ಬಿಕಮ್ ದ ಸೀರಿಯಸ್ ಇಶ್ಯೂ ಅನ್ನುವಂಥ ಒಂದು ಮಟ್ಟಿಗೆ ಇಲ್ಲಿ ಕಾಣ್ತಾ ಇದೆ. ಯಾಕೆಂದರೆ ದಕ್ಷಿಣ ಕನ್ನಡದಲ್ಲಂತೂ ನೋಡ್ತಾ ಹೋದರೆ ಪತ್ರಕರ್ತರಾಗಿರ್ಬೋದು, ಅದೇ ರೀತಿಯಲ್ಲಿ ಜನಸಾಮಾನ್ಯರಾಗಿರ್ಬೋದು, ಕುಟುಂಬಸ್ಥರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಒಂದು ಹಂತದಲ್ಲಿ ನಮಗೆ ಡೆಂಗ್ಯೂ ಜ್ವರ ಇದೆಯೇನೋ ಅನ್ನೋಷ್ಟರ ಮಟ್ಟಿಗೆ ಹೆದರಿಕೆ ಉಂಟಾಗುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಡೆಂಗ್ಯೂ ಜ್ವರ ಬೆಳೀತಾ ಹೋಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ ಇವತ್ತಿನ ದಿನ. ಇನ್ನು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ನೀವು ತಿಳಿಸ್ಬೋದು, ನಿಮ್ಮ ಒಂದು ನೀವು ಕೂಡ ಕರೆಗಳನ್ನು ಮಾಡ್ಬೋದು, ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ಇನ್ನು ನನ್ನ ಜೊತೆ ಅತಿಥಿ ಗಣ್ಯರಾಗಿ ಡಾಕ್ಟರ್ ಪ್ರಶಾಂತ್ ಭಟ್ ಅವರಿದ್ದಾರೆ, ಮಲೇರಿಯಾ ನಿಯಂತ್ರಣ ಅಧಿಕಾರಿಗಳು, ಉಡುಪಿ ಜಿಲ್ಲೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗಾಗಲೇ ಡೆಂಗ್ಯೂ ಜ್ವರದ ಬಗ್ಗೆ ಮಾತಾಡ್ತಾ ಹೋದ ಹಾಗೆ ಬಹುಶಃ ದಕ್ಷಿಣ ಕನ್ನಡ ಮೇಯ್ನ್ ಆಗಿ ಕಾಣ್ತಾ ಹೋಗುತ್ತೆ ಇತ್ತೀಚಿನ ಒಂದು 15 ದಿನಗಳಲ್ಲಿ. ಯಾಕೆ ಈ ರೀತಿಯಲ್ಲಿ ಪದೇ ಪದೇ ದಕ್ಷಿಣ ಕನ್ನಡ ಈ ಒಂದು ಡೆಂಗ್ಯೂ ಆಗಿರ್ಬೋದು ಅಥವಾ ಮಲೇರಿಯಾ ಆಗಿರ್ಬೋದು ಇಂಥ ಒಂದು ಸಾಂಕ್ರಾಮಿಕ ರೋಗಗಳಿಗೆ ಯಾಕೆ ಹೆಚ್ಚು ಬಾಧಿತ ಆಗ್ತಾ ಇದೆ ಅಂತ. ಅದರಲ್ಲಿ ಈ ಒಂದು 15 ದಿನಗಳಿಂದ ಈಚೆಗೆ ಡೆಂಗ್ಯೂಗೆ ಹೆಚ್ಚು ಬಾಧಿತ ಆಗಿರ್ತಕ್ಕಂಥ ಒಂದು ಪ್ರದೇಶ ಯಾಕೆ ಹೀಗಾಯಿತು ಅಂತ. ದಕ್ಷಿಣ ಕನ್ನಡದಲ್ಲಿ ಡೆಂಗ್ಯೂ ಜಾಸ್ತಿಯಾಗಿ ಇದೆ ಅಂತ ಹೇಳೋಕ್ಕಿಂತನೂ ಹೆಚ್ಚಾಗಿ ಅಲ್ಲಿ ಒಂದು ಬೆಳಕಿಗೆ ಬರ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಸಾಕಷ್ಟು ಕೇಸ್ಗಳನ್ನು, ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದಾರೆ. ಅಂಥ ಹಲವಾರು ಕೇಸ್ಗಳು ಇವತ್ತಿನ ಪೇಪರ್ನಲ್ಲಿ ತಾವು ನೋಡಿದರೆ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಇದೆ. ಬೆಂಗಳೂರಿನಲ್ಲಿ ಈಗ ಕಳೆದ 3 ದಿವಸದಲ್ಲೇ ಸಾವಿರಾರು ಸಂಖ್ಯೆಯಲ್ಲಿ ಡೆಂಗ್ಯೂ ಪ್ರಕರಣವನ್ನು ಪತ್ತೆ ಹಚ್ಚಿದ್ದನ್ನು ಇವತ್ತಿನ ಪೇಪರಲ್ಲಿ ಇದು ನೀವು ನೋಡ್ಬೋದು. ಮುಖ್ಯವಾಗಿ ದಕ್ಷಿಣ ಕನ್ನಡ ಅಂತ ಹೇಳೋಕ್ಕಿಂತನೂ ಇತ್ತೀಚಿನ ದಿನಗಳಲ್ಲಿ ಅರ್ಬನೈಸೇಷನ್ ಎಲ್ಲೆಲ್ಲೆಲ್ಲ ಜಾಸ್ತಿ ಇದೆ ಅರ್ಬನೈಸೇಷನ್ನು, ಅಲ್ಲೆಲ್ಲ ಈ ಒಂದು ವೆಕ್ಟರ್ ಬಾರ್ನ್ ಡಿಸೀಸನ್ನು ನೀವು ನೋಡ್ಬೋದು. ಈ ಸೊಳ್ಳೆಗಳಿಂದ ಬರುವಂಥ ಯಾವುದೇ ಕಾಯಿಲೆಗಳಿರ್ಬೋದು, ಅರ್ಬನೈಸೇಷನ್ಗೂ ಸೊಳ್ಳೆಗಳಿಗೂ ನೇರವಾದಂಥ ಒಂದು ಲಿಂಕ್ ಇದೆ. ನಾನು ಮೊದಲಿನ 1-2 ಸಲ ನಾನು ಬಂದಾಗಲೂ ಕೂಡ ಈ ಬಗ್ಗೆ ಮಾತಾಡಿದ್ವಿ. ಖಂಡಿತ. ಒಂದು ಅರ್ಬನೈಸೇಷನ್, ಇನ್ನೊಂದು ಮುಖ್ಯವಾದಂಥ ಸಂಗತಿ ಅಂತಂದರೆ ಇದು ಟ್ರಾಪಿಕಲ್ ಕ್ಲೈಮೇಟ್ ಇದೆ ನಮ್ಮಲ್ಲಿ. ಕರಾವಳಿಯ ತೀರದಲ್ಲಿ ಪೂರ್ತಿಯಾಗಿ ನಾವು ಟ್ರಾಪಿಕಲ್ ಕ್ಲೈಮೇಟನ್ನು ನೋಡ್ತೀವಿ. ಅಂದರೆ ಉಷ್ಣತೆ ಇದೆ, ಜೊತೆಯಲ್ಲಿ ತೇವಾಂಶ ಇದೆ. ಸೊ ಈ ಕಾರಣಗಳಿಂದ ಇಲ್ಲಿ ಸೊಳ್ಳೆ ಬೆಳೆಯೋಕ್ಕೆ ಅನುಕೂಲತೆ ಇದೆ ವರ್ಷ ಕಾಲಾವಧಿ. ಅದರಲ್ಲಿಯೂ ಹೆಚ್ಚಾಗಿ ಈ ಒಂದು ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ಕರಾವಳಿಯಾದ್ಯಂತ ಉಳಿದ ಭಾಗಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಮಳೆ ಬೀಳುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ. ಸೊ ಹಾಗಾಗಿ ಒಂದು ಮಳೆ ಬೀಳುತ್ತೆ, ತೇವಾಂಶ ಜಾಸ್ತಿ ಇದೆ, ಅರ್ಬನೈಸೇಷನ್ ಇದೆ. ದಕ್ಷಿಣ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಅರ್ಬನೈಸೇಷನ್ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಸೊಳ್ಳೆಗಳ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ. ಸೊಳ್ಳೆ ಎಲ್ಲಿ ಜಾಸ್ತಿ ಆಗುತ್ತೆ ಅಲ್ಲಿ ಏನಾದರೂ ಈ ಡೆಂಗು ವೈರಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಈ ಒಂದು ರೋಗವಾಹಕದಿಂದ ಹರಡುವಂಥ ಯಾವುದೇ ರೋಗಗಳಿರ್ಬೋದು, ಆ ರೋಗಾಣು ಅಲ್ಲಿ ಆ ಏರಿಯಾದಲ್ಲಿ ಕಂಡು ಬಂದರೆ ಡೆಫಿನೆಟ್ ಆಗಿ ಅದು ಒಬ್ಬರಿಂದೊಬ್ಬರಿಗೆ ಸ್ಪ್ರೆಡ್ ಆಗೋಕ್ಕೆ ಅನುಕೂಲವಾಗಿರ್ತಕ್ಕಂಥ ವಾತಾವರಣ ಇರಬೇಕು. ಜೊತೆಯಲ್ಲಿ ಸ್ಪ್ರೆಡ್ ಆಗೋಕ್ಕೆ ಈ ಒಂದು ವೆಕ್ಟರ್ಸ್ ಕೂಡ ಇರಬೇಕು. ಇವೆರಡೂ ಇರುವಂಥ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಅಂದರೆ ರೋಗಗಳು ಉಲ್ಬಣ ಆಗುತ್ತೆ, ಜಾಸ್ತಿ ಸಂಖ್ಯೆಯಲ್ಲಿ ಕಾಣಿಸ್ಕೊಳ್ಳುತ್ತದೆ. ಇದೇ ಒಂದು ಚಿತ್ರಣವನ್ನು ನಾವು ದಕ್ಷಿಣ ಕನ್ನಡದಲ್ಲಿರ್ಬೋದು ಅಥವಾ ಯಾವುದೇ ಹೆಚ್ಚಿನ ಒಂದು
ವೇಗದಿಂದ ಏನು ಅರ್ಬನೈಸೇಷನ್ ಆಗ್ತಾ ಇದೆ ಅಂತಹ ನಗರ ಪ್ರದೇಶಗಳಲ್ಲಿ ಇದನ್ನು ನಾವು ನೋಡ್ತಾ ಇದ್ದೇವೆ. ನೀವು ಈಗಾಗಲೇ ಹೇಳಿದ್ರಿ ಅರ್ಬನೈಸೇಷನ್ ಆಗ್ತಾ ಇರ್ತಕ್ಕಂಥ ಒಂದು ಪ್ರದೇಶಗಳಲ್ಲಿ ಜಾಸ್ತಿ ಆಗ್ತಾ ಇದೆ, ಅದೇ ರೀತಿಯಲ್ಲಿ ಟ್ರಾಫಿಕಲ್ ಕ್ಲೈಮೇಟ್ ಇರ್ತಕ್ಕಂಥ ಒಂದು ಪ್ರದೇಶದಲ್ಲೂ ಕೂಡ ಜಾಸ್ತಿ ಇದೆ ಅನ್ನುವಂಥ ಒಂದು ವಿಚಾರ. ಹಾಗೆ ನೋಡ್ತಾ ಹೋದ್ರೆ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇರ್ತಕ್ಕಂಥ ಒಂದು ಬಿಲ್ಡಿಂಗ್ಗಳಾಗಿರ್ಬೋದು ಅಥವಾ ವಲಸೆ ಕಾರ್ಮಿಕರಾಗಿರ್ಬೋದು, ಇವರೆಲ್ಲರಿಂದ ಕೂಡ ಇದೇ ರೀತಿಯಾದಂಥ ಒಂದು ಸಮಸ್ಯೆಗಳು ಬಂದಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕನ್ಸ್ಟ್ರಕ್ಷನ್ಸ್ ಯಾರು ಮಾಡ್ತಾ ಇದ್ದಾರೆ ಆ ಒಂದು ಕಟ್ಟಡದ ಓನರ್ಗಳಿಗೂ ಕೂಡ ದಂಡವನ್ನು ವಿಧಿಸಿರ್ತಕ್ಕಂಥ ಒಂದು ಪ್ರಕರಣಗಳು ಇವೆಲ್ಲವೂ ಕೂಡ ಆಗ್ತಾ ಇದೆ. ಹಾಗೆ ನೋಡೋದಾದ್ರೆ ಏನು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು ಅಂದರೆ ಕಟ್ಟಡ ಕಾರ್ಮಿಕರ ಒಂದು ನಾಯಕರು ಏನಿದ್ದಾರೆ ಅಂತ ಮೇಸ್ತ್ರಿಗಳು ಅಂತ ಏನು ಹೇಳ್ತಾರೆ ಅಥವಾ ಕಟ್ಟಡ ಕಾರ್ಮಿಕರನ್ನ ಕಟ್ಟುವಂಥವರಾಗಿರ್ಬೋದು, ಈ ಒಂದು ಮಳೆಗಾಲದಲ್ಲಾದರೂ ಆ ಒಂದು ಕೆಲಸವನ್ನು ನಿಲ್ಲಿಸಿ ಒಂದು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೋದಾಗಿತ್ತ ಅಂತ. ಈಗ ಕರ್ನಾಟಕ ಸರ್ಕಾರದ ಒಂದು ಇದನ್ನು ನೋಡಿದರೆ, ನಡೆಯನ್ನು ನಾವು ನೋಡಿದರೆ, ಕರ್ನಾಟಕ ಸರ್ಕಾರ ಇರ್ಬೋದು ಅಥವಾ ಭಾರತದ ಸರ್ಕಾರ ಇರ್ಬೋದು, ಸೊ ಈಗ ಏನಿದೆ ಅಂತಂದರೆ ಚಿಂತನೆ ಏನಿದೆ ಅಂತಂದರೆ ಈ ಒಂದು ಸೊಳ್ಳೆ ಜನಿಕ ಪ್ರದೇಶ ಏನಿದೆ ಈ ಪ್ರದೇಶಗಳ ಜವಾಬ್ದಾರಿ ಆ ಒಂದು ಪ್ರದೇಶದ ಓನರ್ ಯಾರಿದ್ದಾರೆ ಅವರಿಗೆ ನೇರವಾಗಿ ಸಲ್ಲುತ್ತದೆ. ಸೊ ಈಗ ನನ್ನ ಒಂದು ಜಾಗ ಇದೆ ಅಂತಂದರೆ ನನ್ನ ಜಾಗದಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗೋದಕ್ಕೆ ನಾನೇ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾರಣ ಆಗ್ತೇನೆ. ನನ್ನ ಪ್ರದೇಶದಲ್ಲಿ ಯಾವುದೋ ಒಂದು ಚಿಪ್ಗಳಿರ್ಬೋದು ಅಥವಾ ಇದಿರ್ಬೋದು, ಏನು ಪ್ಲಾಸ್ಟಿಕ್ಗಳಿರ್ಬೋದು, ಎಲ್ಲೋ ಒಂದು ಕಡೆ ನೀರು ನಿಲ್ಲುವಂಥ ಒಂದು ವ್ಯವಸ್ಥೆಗೆ ನಾನೇ ಮೂಲಭೂತವಾದಂಥ ಕಾರಣ ಆಗ್ತಾನೆ. ಸೊ ಹಾಗಾಗಿ ನನಗೆ ಜವಾಬ್ದಾರಿ ಇರಬೇಕು. ನಾನು ಅದನ್ನು ನಿರ್ನಾಮ ಮಾಡೋದಕ್ಕೂ ಕೂಡ ನಾನೇ ಜವಾಬ್ದಾರಿಯನ್ನು ಹೊತ್ಕೋಬೇಕು. ಸೊ ಈ ನಿಟ್ಟಿನಲ್ಲಿ ಈಗ ಸರ್ಕಾರಗಳು ಕೂಡ, ಭಾರತ ಸರ್ಕಾರನೂ ಕೂಡ ಅದೇ ಒಂದು ಷರತ್ತನ್ನು ನೀಡ್ತಾ ಇದೆ. ಅದೇ ರೀತಿಯಲ್ಲಿ ಕರ್ನಾಟಕ ಸರ್ಕಾರನೂ ಕೂಡ ಇತ್ತೀಚಿನ ದಿನಗಳಲ್ಲಿ 2017ರಲ್ಲೇ ಒಂದು ಇಂಪಾರ್ಟೆಂಟ್ ಡಿಸಿಷನನ್ನು ಕರ್ನಾಟಕ ಸರ್ಕಾರ ತೆಗೆದುಕೊಂಡಿತು. ಏನಪ್ಪ ಅಂತಂದರೆ ಈ ಒಂದು ಎಲ್ಲಿಯೇ ಸೊಳ್ಳೆ ಜನಿತ ಪ್ರದೇಶಗಳಿದ್ದಾವೆ ಅದರದ್ದು ನೇರ ಜವಾಬ್ದಾರಿಯನ್ನು ಆ ಒಂದು ಪ್ರದೇಶದ ಓನರ್ಗೇನೆ ಕೊಡಬೇಕು, ಅವರು ಅದನ್ನು ಹೊತ್ಕೋಬೇಕು. ಸೊ ಅವರು ಅದನ್ನು ಒಂದು ಸಲ ಹೋದಾಗ ತಿಳಿಸಿ ಹೇಳ್ಬೋದು. ಯಾವುದೇ ಇಲಾಖೆ ಆಗಲಿ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ಬೋದು, ಯಾವುದೇ ಇಲಾಖೆನಲ್ಲಿಯೂ ಕೂಡ ಪೂರ್ಣ ಪ್ರಮಾಣದಲ್ಲಿ ನಮ್ಮಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ, ಬೇರೆ ಬೇರೆ ರಿಸೋರ್ಸ್ಗಳ ತೊಂದರೆಗಳಿದ್ದಾವೆ. ಈ ಒಂದು ಪ್ರದೇಶಗಳು ವಿಸ್ತೀರ್ಣ ಜಾಸ್ತಿ ಆಗ್ತಾ ಇದೆ, ಅರ್ಬನೈಸೇಷನ್ ಜಾಸ್ತಿ ಆಗ್ತದೆ. ಆ ಒಂದು ವೇಗದಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ಗಳು ಬೆಳೀತಾ ಇಲ್ಲ. ಡಿಪಾರ್ಟ್ಮೆಂಟ್ಗಳಲ್ಲಿ ಹಲವಾರು ರೀತಿಯ ಬೇರೆ ಬೇರೆಯ ಏನು ಹೇಳ್ತೀವಿ ಪ್ರೋಗ್ರಾಮ್ಗಳು ಕೂಡ ಸೇರ್ಪಡೆ ಆಗ್ತಾ ಇದ್ದಾವೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಪ್ರದೇಶದಲ್ಲಿಯೂ ಡಿಪಾರ್ಟ್ಮೆಂಟಿನವರೇ ಹೋಗಿ ಅಥವಾ ನಗರ ಸಭೆನವರೇ ಹೋಗಿ ಕ್ಲೀನ್ ಮಾಡ್ತೀವಿ, ನಗರ ಸಭೆನವರೇ ಹೋಗಿ ಸೊಳ್ಳೆಗಳನ್ನು ನಿರ್ನಾಮ ಮಾಡ್ತೀವಿ, ಅಥವಾ ಆರೋಗ್ಯ ಇಲಾಖೆನೇ ಹೋಗಿ ಸೊಳ್ಳೆಗಳನ್ನು ನಿರ್ನಾಮ ಮಾಡುತ್ತೆ ಅಂತ ಹೇಳಿದರೆ ತಪ್ಪಾಗುತ್ತೆ. ಸೊ ಹಾಗಾಗಿ ಜನಸಾಮಾನ್ಯರು ಕೂಡ ಅದೇ ರೀತಿಯಲ್ಲಿ ಅಂಗಡಿ ಮುಂಗಟ್ಟುಗಳು ಕೂಡ ಅವರವರ ಜವಾಬ್ದಾರಿಯನ್ನು ಅರಿತುಕೊಂಡು ಅದನ್ನು ಕೆಲಸ ಮಾಡಿದರೆ ಅನುಕೂಲ ಆಗುತ್ತೆ. ಅದರದ್ದೇ ಒಂದು ಪಾರ್ಟ್ ಆಗಿ ಈಗ ತಾವು ನೋಡ್ತಾ ಇರ್ಬೋದು, ದಿನನಿತ್ಯ ಪೇಪರ್ನಲ್ಲಿ ಬರ್ತಾ ಇದೆ, ಮಂಗಳೂರಿನಲ್ಲಿ ಫೈನನ್ನು ಹಾಕ್ತಾ ಇದ್ದಾರೆ ಅಂತ. ಫೈನನ್ನು ಹಾಕೋದು ಯಾಕೆ? ಫಸ್ಟಿಗೆ ಏನಂತಂದರೆ ಅದಕ್ಕೆ ಒಂದು ಲೆಜಿಸ್ಲೇಟಿವ್ ಪ್ರಾವಿಷನ್ಸನ್ನು ತೆಗೆದುಕೊಳ್ತಾರೆ. ಬೈಲಾ ಅಂತೇಳಿ, ಸಿವಿಕ್ ಬೈಲಾ ಅಂತೇಳಿ ಮಾಡ್ತಾರೆ. ಇದನ್ನು ಕರ್ನಾಟಕ ಸರ್ಕಾರ 2017ರಲ್ಲೇ ಇಂಪಾರ್ಟೆಂಟ್ ಡಿಸಿಷನ್ ತಗೊಂತು ಅಂತೇಳಿ ನಾನು ಏನು ಹೇಳಿದೆ. ಸಿವಿಕ್ ಬೈಲಾವನ್ನು ಪ್ರತಿಯೊಂದು ನಗರ ಪ್ರದೇಶದಲ್ಲಿ ಸಿವಿಕ್ ಬೈಲಾವನ್ನು ಮಾಡಬೇಕು ಅಂತೇಳುವಂಥ ಡಿಸಿಷನನ್ನು ಕರ್ನಾಟಕ ಸರ್ಕಾರ ತೆಗೆದುಕೊಂಡಿದೆ. ಆ ನಿಟ್ಟಿನಲ್ಲಿ ಈವನ್ ಮಂಗಳೂರಿನಲ್ಲಿ ಈಗಾಗಲೇ ಸಿವಿಕ್ ಬೈಲಾವನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನು ಹಂಚಿದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಜವಾಬ್ದಾರಿ ಇದೆ ಅಂತ ಹೇಳೋ ದೃಷ್ಟಿಯಿಂದ. ಸೊ ಯಾವಾಗ ಜವಾಬ್ದಾರಿಯಿಂದ ವಿಮುಖರಾಗ್ತಾರೆ ಅಂಥ ಸಂದರ್ಭದಲ್ಲಿ ಅವರಿಗೆ ತಿಳಿಸಿ ಹೇಳುವಂಥದ್ದು ಫಸ್ಟ್ ಟೈಮ್ ಆಗತ್ತೆ. ಸೊ ಅದಕ್ಕೂ ಕೂಡ ಜನ ಒಪ್ಕೊಳ್ಳದೆ ಹೋದರೆ ಅಥವಾ ಅದಕ್ಕೂ ಕೂಡ ವಿಮುಖರಾದರೆ ಆವಾಗ ಬೇರೆ ಆಪ್ಷನ್ ಇರೋದಿಲ್ಲ, ಆವಾಗ ಫೈನ್ ಹಾಕುವಂಥ ಒಂದು ಪ್ರಾವಿಷನನ್ನು ಅದರಲ್ಲಿ ಇದೆ. ಸೊ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಇದಾದರೂ ಒಂದು ಪ್ಯುನಿಟಿವ್ ಮೆಸರ್ಸನ್ನು ತೆಗೆದುಕೊಂಡಾಗ ಅದನ್ನು ಜನ ಒಂದು ತಮ್ಮ ಜವಾಬ್ದಾರಿಯನ್ನು ಅರ್ಥಕೊಂಡು ಮುಂದಿನ ದಿನಗಳಲ್ಲಿ ಈ ಒಂದು ಸೊಳ್ಳೆ ಇರದೇ ಹೋದಾಗೆ, ಸೊಳ್ಳೆ ಜನಿತ ಪ್ರದೇಶಗಳು ಕಡಿಮೆ ಆಗುವಂಗೆ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ ಅಂತ ಹೇಳೋ ದೃಷ್ಟಿಯಿಂದ ಇದನ್ನು ಮಾಡಿದ್ದಾರೆ. ಸೊ ತಾವು ಹೇಳಿದಾಗೆ ಇದನ್ನು ನಾವು ಕೆಲವಷ್ಟು ಸಂದರ್ಭದಲ್ಲಿ ಮಳೆಗಾಲಕ್ಕಿಂತ ಪೂರ್ವದಲ್ಲೇ ಅದನ್ನು ಮಾಡಿದರೆ ಅನುಕೂಲ ಆಗುತ್ತೆ. ಖಂಡಿತ ಒಂದು ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಒಂದು ಆರೋಗ್ಯ ಇಲಾಖೆಯಿಂದ ಏನೊಂದು ಭಿತ್ತಿ ಚಿತ್ರಗಳಾಗಿರ್ಬೋದು, ಆ ರೀತಿ ಏನಾದರೂ ಮಾಡಿದರೆ ಸ್ವಲ್ಪ ಗೊತ್ತಾಗುತ್ತೆ. ಅದನ್ನು ಕರ್ನಾಟಕ ಸರ್ಕಾರಗಳು ಅದರಲ್ಲಿಯೂ ಕೂಡ ಒಂದು ನಿಯಮವನ್ನು ಇಟ್ಕೊಂಡಿದ್ದಾವೆ.
ಈಗ ಉದಾಹರಣೆಗೆ ಈ ಒಂದು ಎಲ್ಲ ಒಂದು ಸೊಳ್ಳೆಗಳಿಂದ ಉತ್ಪತ್ತಿ ಆಗುವಂಥ ರೋಗಗಳು ಅಥವಾ ಹರಡುವಂಥ ರೋಗಗಳೇನಿದ್ದಾವೆ, ವೆಕ್ಟರ್ ಬಾರ್ನ್ ಡಿಸೀಸ್ ಅಂತೇಳಿ ಏನು ಕರಿತೇವೆ, ಇವುಗಳು ಹೆಚ್ಚಾಗಿ ಮಳೆಗಾಲದಲ್ಲೇ ಸ್ಟಾರ್ಟ್ ಆಗುವಂಥವು. ಹಾಗಾಗಿಯೇ ನಾವು ಮೇದಿಂದನೇ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ. ಮೇನಲ್ಲಿ ನಮಗೆ ಮಲೇರಿಯಾ ದಿನಾಚರಣೆ ಬರುತ್ತೆ. ಆಮೇಲೆ ಮೇ 24ಕ್ಕೆ, ಜೂನ್ 16ಕ್ಕೆ ಡೆಂಗು ಡೇ ಅಂತೇಳಿ ಬರುತ್ತೆ. ಹಾಗೆಯೇ ಜೂನ್ನಲ್ಲಿ ನಾವು ಈ ಒಂದು ಮಲೇರಿಯಾ ಮಾಸಾಚರಣೆಯನ್ನು ಮಾಡ್ತೇವೆ. ಪೂರ್ತಿ ಮಾಸಾಚರಣೆಯನ್ನು ಅಂದರೆ ಪೂರ್ತಿ ಮಂತನ್ನು ನಾವು ಮಲೇರಿಯಾ ಮಾಸಾಚರಣೆ ಅಂತೇಳಿ ಮಾಡ್ತೇವೆ. ಅದಕ್ಕೋಸ್ಕರ ಮೀಸಲಿಡೋದು ಅಂತ ಹೇಳೋಕ್ಕಿಂತ ಮಲೇರಿಯಾ ಮಾಸಾಚರಣೆ ಅಂದರೆ ಅರ್ಥ ಏನು ಅಂದರೆ ಮಲೇರಿಯಾ ಹೇಗೆ ಬರ್ತದೆ, ಸೊಳ್ಳೆಗಳು ಹೇಗೆ ಇದಾಗುತ್ತೆ, ಅದರ ಬಗ್ಗೆ ಜನರಿಗೆ ಒಂದು ಪರಿಕಲ್ಪನೆಯನ್ನು ಕೊಡುವಂಥದ್ದು, ತಡೆಗಟ್ಟುವ ನಿಟ್ಟಿನಲ್ಲೂ ಕೂಡ ಅರಿವನ್ನು ಮೂಡಿಸುವಂಥದ್ದು. ಈ ಸೊಳ್ಳೆಗಳು ಉತ್ಪತ್ತಿ ಆದರೆ ಇದು ಹರಡ್ತದೆ, ದಯವಿಟ್ಟು ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ಕಡಿಮೆ ಮಾಡ್ಕೊಳ್ಳಿ, ಹೇಗೆ ಬರ್ತದೆ ಅದನ್ನು ತಿಳಿಸಿ ಹೇಳುವಂಥ ಒಂದು ಕಾರ್ಯಕ್ರಮ ಇಡೀ ತಿಂಗಳಲ್ಲಿ ಆ ಕಾರ್ಯಕ್ರಮ ನಡೀತದೆ. ಅದೇ ರೀತಿಯಲ್ಲಿ ಜುಲೈನಲ್ಲಿ ಡೆಂಗುಗೆ ಸಂಬಂಧಪಟ್ಟ ಹಾಗೆ ಮಾಸಾಚರಣೆಯನ್ನು ಮಾಡ್ತಾರೆ. ಕಾರಣ ಇಷ್ಟೇ, ಈ ಒಂದು ಮಳೆಗಾಲದ ಪ್ರಾರಂಭದಲ್ಲಿ ಈ ಎರಡೂ ರೋಗಗಳ ಬಗ್ಗೆ, ಎರಡೂ ಕೂಡ ತುಂಬ ಅದು ಪೊಟೆನ್ಷಿಯಲ್ ಜಾಸ್ತಿ ಇದೆ. ಒಂದ್ಸಲ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಔಟ್ ಬ್ರೇಕ್ ಮಾಡ್ಬೋದು. ಹಾಗೆಯೇ ಚಿಕನ್ ಗುನ್ಯಾ ಅದು ಕೂಡ ಔಟ್ ಬ್ರೇಕ್ ಮಾಡ್ಬೋದು. ಸೊ ಅಂತಹ ಒಂದು ಔಟ್ ಬ್ರೇಕಿಗೆ ಜಾಸ್ತಿ ಪೊಟೆನ್ಷಿಯಲ್ ಇರುವಂಥ ರೋಗಗಳ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದು, ಜನರ ಒಂದು ಜಾಗೃತಿಯನ್ನು ಕ್ರಿಯೇಟ್ ಮಾಡೋ ದಿಸೆಯಲ್ಲಿ ಈ ಒಂದು ಮಾಸಾಚರಣೆಯನ್ನು ಮಾಡ್ತೇವೆ. ಸೊ ಇದು ಪ್ರತಿಯೊಂದು ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿಯೂ ಕೂಡ, PHC ಲೆವೆಲ್ನಲ್ಲಿಯೂ ಕೂಡ ಇದು ನಡೀತದೆ. ಸೊ ಇದು ನಡೆಯೋದ್ರಿಂದ ಜನರಿಗೆ ಒಂದು ಸಂದೇಶವನ್ನು ಮುಟ್ಟಿಸುವಂಥ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಜನರಿಗೆ ಈ ಸಂದೇಶವನ್ನು ಮುಟ್ಟಿಸುವ ಪ್ರಯತ್ನ ಕೆಲವು ಸಂದರ್ಭದಲ್ಲಿ ವಿಫಲ ಆಗತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಒಂದು ಕರೆ ಇದೆ ಸರ್. ಹಲೋ ಹಲೋ ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಸರ್ ನಮಸ್ಕಾರ, ಸಂತೋಷ್ ಶೆಟ್ಟಿ ಅಂತ ಮಳವಳ್ಳಿ ಕುಂದಾಪುರದಿಂದ ಮಾತಾಡ್ತಿರೋದು. ಎಸ್, ಹೇಳಿ ಸರ್. ಡೆಂಗ್ಯೂ ಜ್ವರದ ಬಗ್ಗೆ ಮಾತಾಡ್ತಾ ಇದ್ವಿ. ದಕ್ಷಿಣ ಕನ್ನಡ, ಅದೇ ರೀತಿಯಲ್ಲಿ ಬೆಂಗಳೂರು ಆಗಿರ್ಬೋದು, ಈಗ ಸಾಕಷ್ಟು ಕಡೆಗಳಲ್ಲಿ ಡೆಂಗ್ಯೂ ಮಹಾಮಾರಿ ಬಾಧಿಸ್ತಾ ಇದೆ. ಈ ಕುರಿತಾಗಿ ನಿಮ್ಮ ಒಂದು ಅಭಿಪ್ರಾಯ? ಈ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಡೆಂಗ್ಯೂ ಜ್ವರ ಅಂತಕ್ಕಂಥದ್ದು ಬಹಳ ಪರಿಣಾಮಕಾರಿಯಾದಂತಹ ಜ್ವರ. ಯಾಕೆಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಕಡಿಮೆ ಇದ್ರೂ ಕೂಡ ಈ ಒಂದು ನಗರ ಪ್ರದೇಶಗಳಲ್ಲಿ ಡೆಂಗ್ಯೂ ಮಹಾಮಾರಿ ಇವಾಗಲೂ ತಲೆ ಎತ್ತಿರ್ತಕ್ಕಂಥದ್ದು. ಹಾಗೆ ಮಂಗಳೂರು ಭಾಗದಲ್ಲಿ ಗಮನಿಸಿದ್ರೆ, ಮಂಗಳೂರು ಭಾಗದಲ್ಲಿ ವಿಶೇಷವಾಗಿ ಮಂಗಳೂರು ಭಾಗದಲ್ಲಿ ಹೆಚ್ಚಿನ ಡೆಂಗ್ಯೂ ಪ್ರಕರಣಗಳು ಕೂಡ ಕಾಣಿಸ್ತಾ ಇದೆ. ಈ ಭಾಗದಲ್ಲಿ ಅಂತ ಹೇಳಿದ್ರೆ ಈ ಇತ್ತೀಚಿನ ದಿನಗಳಲ್ಲಿ 3-4 ದಿನಗಳಿಂದ ಬೆಂಗಳೂರು ಭಾಗದಲ್ಲಿ ಕೆಲವು ಏರಿಯಾಗಳಲ್ಲಿ ಕೂಡ ಡೆಂಗ್ಯೂ ಪ್ರಕರಣ ದಾಖಲಾಗ್ತಿರುವಂತದ್ದು. ಅದೇ ರೀತಿ ಹೇಳ್ಬೇಕಂತ ಹೇಳಿದ್ರೆ ಡೆಂಗ್ಯೂ ಮಹಾಮಾರಿಗೆ ಎಚ್ಚರಿಕೆಯ ಕ್ರಮಗಳನ್ನು ಕೂಡ ಈ ಒಂದು ಜಿಲ್ಲಾಡಳಿತ ಕೂಡ ಇವೇನ್ ತೆಗೆದುಕೊಂಡಿದೆ, ಒಂದು ಸ್ವಾಗತಾರ್ಹನೆ. ಇನ್ನೊಂದೇನಂತ ಹೇಳಿದ್ರೆ, ಡೆಂಗ್ಯೂ ಮಹಾಮಾರಿಗೆ ಉತ್ತಮವಾದಂತಹ ಮತ್ತು ವಿಶೇಷವಾದಂತಹ ಒಂದು ಚಿಕಿತ್ಸೆ ಆಗ್ಬೇಕಿದೆ. ಯಾಕೆಂತ ಹೇಳಿದ್ರೆ, ಈ ಉದಾಹರಣೆಗೆ ಮೊನ್ನೆ ಮಂಗಳೂರಲ್ಲಿ ಖಾಸಗಿ ವಾಹಿನಿಯ ಪತ್ರಕರ್ತರೊಬ್ರು ನಿಧನರಾದ್ರು. ನೋವಿನ ಸಂಗತಿ. ಯಾಕೆಂತ ಹೇಳಿದ್ರೆ ಈ ಒಂದು ಜ್ವರದ ಒಂದು ಮಾರಣಾಂತಿಕವಾದಂತ ಜ್ವರ ಏನಿದೆ, ಈ ಜ್ವರ ಮನುಷ್ಯನ ದೇಹಕ್ಕೆ ಒಂದು ಆಕ್ರಮಿಸಿದ ತಕ್ಷಣವೇ ಅಲ್ಲಿ ಮನುಷ್ಯನ ದೇಹದಲ್ಲಿರುವಂತಹ ಬೆಳವಣಿಗೆ ಕೂಡ ಅವನಿಗೆ ಗೊತ್ತಾಗುತ್ತೆ. ಬಟ್ ಯಾವುದೋ ಒಂದು ನಾರ್ಮಲ್ ಜ್ವರ ಇರ್ಬೋದು ಅಂತ ಅದನ್ನ ಕೇರ್ಲೆಸ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂತ, ಈ ಒಂದು 2-3 ದಿನ ಆದ ನಂತರ ಒಂದು ರಕ್ತ ಪರೀಕ್ಷೆಗೆ ಹೋಗ್ತಾರೆ. ಅಲ್ಲಿ ಕೂಡ ಈ ಒಂದು ಸಮಸ್ಯೆ ಆಗಿರೋದು ಉಲ್ಬಣಿಸೋದು ಕಂಡಾಗ ಅದನ್ನ ಟ್ರೀಟ್ಮೆಂಟ್ ಮಾಡಕ್ಕೆ ಶುರು ಮಾಡ್ತಾರೆ. ಈ ಪ್ರಾರಂಭದಲ್ಲೇ ಈ ಒಂದು ಸಣ್ಣ ಮಟ್ಟದಲ್ಲಿ ಜ್ವರ ಶುರು ಆಗತ್ತೆ, ಅದನ್ನ ನೇರವಾಗಿ ವೈದ್ಯರ ಬಳಿ ಹೋಗಿ ಒಂದು ಪರೀಕ್ಷೆಯನ್ನ ಮಾಡ್ಬೇಕು. ಪರೀಕ್ಷೆಯನ್ನು ಮಾಡಿದ ನಂತರ ಅದು ಯಾವ ರೀತಿಯ ಜ್ವರ ಇದೆ, ಮಲೇರಿಯಾ ಇದೆಯಾ ಅಥವಾ ಟೈಫಾಯ್ಡ್ ಇದೆಯಾ ಅಥವಾ ಈ ಒಂದು ಡೆಂಗ್ಯೂ ಇದೆಯಾ, ಎಲ್ಲವನ್ನ ಕಾಲಾನುಕ್ರಮವಾಗಿ ಅದನ್ನ ಪರೀಕ್ಷೆ ಮಾಡಿದ್ರೆ ಈ ಒಂದು ಮಹಾಮಾರಿ ತಡೆಗಟ್ಟಲಿಕ್ಕೆ ಪ್ರಯತ್ನವನ್ನ ಮಾಡ್ಬೋದು ಹೆಚ್ಚಿನದಾಗಿ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಈ ಒಂದು ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಭಾಗದಲ್ಲಿ ಅಂತ ಹೇಳಿದ್ರೆ ಈ ಒಂದು ಕೊಳಚೆ ನೀರು ನಿಲ್ಲುವಂತ ಪ್ರದೇಶಗಳಿರ್ಬೋದು, ಅಥವಾ ಈ ಒಂದು ಎಳ್ನೀರು ಏನ್ ಕಡಿತಾರೆ, ಎಳ್ನೀರನ್ನ ಕಡಿದು ಬೇಕಾಬಿಟ್ಟು ಎಸಿತಾರೆ, ಅದರಲ್ಲಿ ಮಳೆ ನೀರು ಇರ್ಬೋದು ಅಥವಾ ಕೊಳಚೆ ನೀರು ಬಂದು ತುಂಬಿ ಅದರಲ್ಲಿ ಸೊಳ್ಳೆ ಉತ್ಪತ್ತಿಯಾಗಿ ಮನುಷ್ಯನ ದೇಹಕ್ಕೆ ಕಚ್ಚುವಂತಹ ಒಂದು ಪರಿಣಾಮ ಇರ್ತದೆ. ಮತ್ತೆ ಯಾವುದೇ ರೀತಿ ನಾವು ತಿನ್ನುವಂತಹ ಒಂದು ಕಲುಷಿತ ಆಹಾರಗಳಿರ್ಬೋದು ಅಥವಾ ತೆರೆದಿಟ್ಟು ಪಾತ್ರಗಳಲ್ಲಿ ಶೇಖರಣೆ ಮಾಡಿದಂತಹ ಆಹಾರ ಪದಾರ್ಥಗಳಿಂದ ಬರುವಂತ ಬೇರೆ ಬೇರೆ ಜ್ವರಗಳೇನಿರ್ಬೋದು, ಅಥವಾ ನಾವು ತಿನ್ನುವಂತಹ ಪ್ರತಿಯೊಂದು ಆಹಾರದಲ್ಲಿ ಕೂಡ ಉತ್ತಮವಾದಂತಹ ಸುರಕ್ಷತೆ ಇಟ್ಕೊಂಡ್ರು ಕೂಡ ಯಾವುದೇ ರೀತಿಯ ಜ್ವರ ಕೂಡ, ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ನಿಜವಾಗ್ಲೂ ವರ್ಷಕ್ಕೆ 1 ಬಾರಿ 2 ಬಾರಿ ಹೆಚ್ಚಂದ್ರೆ ಜ್ವರ ಬರ್ತದೆ. ಆದ್ರೆ ಅದು ಪದೇ ಪದೇ ಅಂದ್ರೆ ಅವನ ಒಂದು
ಹಾರ್ಮೋನ್ಗಳ ಸಮಸ್ಯೆ ಇರ್ಬೋದು, ಅವನ ಒಂದು ರಕ್ತದೊತ್ತಡ ಇರ್ಬೋದು, ಅಥವಾ ಬೇರೆ ಬೇರೆ ಸಮಸ್ಯೆಗಳಿಂದಾಗಿ ಪದೇ ಪದೇ ಅವನಿಗೆ ಜ್ವರ ಕಾಣಿಸ್ಕೊಳ್ತದೆ. ಅದನ್ನ ಕೇರ್ಲೆಸ್ ಮಾಡಿದಾಗ ಈ ಸಮಸ್ಯೆ ಉಲ್ಬಣ ಆಗ್ತದಂತ ಒಂದು ನನ್ನ ಅನಿಸಿಕೆ. ಇನ್ನೊಂದು ಏನಾಗತ್ತೆ ಅಂತ ಹೇಳಿದ್ರೆ, ಈ ಒಂದು ಪ್ರಕರಣಕ್ಕೆ ನಮ್ಮ ವೈದ್ಯರು ಅಲ್ಲಿ ಮಾತಾಡ್ತಿದ್ದಾರೆ ಡಾಕ್ಟರ್ ಅವರು. ಬಟ್ ಈ ಒಂದು ಸಮಸ್ಯೆಗಳು ಪ್ರಕರಣವನ್ನ ಈ ಒಂದು ಹೆಚ್ಚೆತ್ತವಾಗಿ ತಗೊಳ್ಬೇಕು. ಯಾಕಂದ್ರೆ ಇತ್ತೀಚೆಗೆ ಒಂದು ಪ್ರಕರಣ ಕುಂದಾಪುರ ತಾಲೂಕು ಆಸ್ಪತ್ರೆಗಳಲ್ಲಿ ಕೂಡ ನಡೆದಿದೆ ಅಂತ ಹೇಳಿದ್ರೆ, ಅಲ್ಲಿ ಹೋದಾಗ ಈ ಒಂದು ಪ್ರಧಾನಮಂತ್ರಿಯವರ ಒಂದು ಟ್ರೀಟ್ಮೆಂಟ್ ಔಷಧಿ ಏನಿದೆ ಅದನ್ನ ಕೊಡ್ಲಿಕ್ಕೆ ಒಂದು ಲೆಟರ್ ಕೊಡ್ಲಿಕ್ಕೆ ಸತಾಯಿಸಿದ್ರು. ಬಹಳ ನೋವಾಗುತ್ತೆ. ಯಾಕಂತೇಳಿ ಅಲ್ಲಿ ಹೋಗಿ ಆ ಒಂದು ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕು, ಆನಂತರ ಅಲ್ಲೇನು ಆಗದೆ ಇದ್ದಾಗ ಅವ್ರೊಂದು ಲೆಟರ್ ಕೊಟ್ಟು ಖಾಸಗಿ ಆಸ್ಪತ್ರೆಗಳಿಗೆ ರವಾನೆ ಮಾಡ್ಬೇಕಾಗತ್ತೆ. ಇದನ್ನೆಲ್ಲ ಮಾಡ್ಬೇಕಾಗತ್ತೆ. ಆದ್ರೆ ಅಲ್ಲಿನ ವೈದ್ಯರು ಕೂಡ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಖಾಸಗಿಯಲ್ಲೂ ಅವರೇ ಡಾಕ್ಟರ್ ಆಗಿರ್ತಾರೆ, ಗೌರ್ಮೆಂಟ್ ಅಲ್ಲೂ ಕೂಡ ಅವರೇ ಡಾಕ್ಟರ್ ಆಗಿರ್ತಾರೆ. ಬಟ್ ಅಲ್ಲಿ ಬಂದ್ರೆ ಫ್ರೀ ಮಾಡ್ಬೇಕು, ಇಲ್ಲಿ ಬಂದ್ರೆ ನಮ್ಗೆ ಹಣ ಸಂದಾಯವಾಗ್ತದಲ್ಲ, ಆ ಕಾರಣಕ್ಕಾಗಿ ಅಲ್ಲಿಗೆ ಬರ್ಕೊಡ್ತಾರೆ. ಬಟ್ ಏನಾಗುತ್ತೆ, ಡಾಕ್ಟರ್ ಕೂಡ ಒಬ್ಬರೇ ಆಗಿರ್ತಾರೆ, ಅವ್ರನ್ನ ಅಲ್ಲಿಗೆ ಕಳಿಸ್ತಾರೆ. ಇಲ್ಲಿ ಕೊಡುವಂತ ಟ್ರೀಟ್ಮೆಂಟ್ ಗಳನ್ನ ಕೇಂದ್ರ ಸರ್ಕಾರದಿಂದ ಬಂದಂತಹ ಉಚಿತ ಒಂದು ಸೌಲಭ್ಯಗಳನ್ನ ಅಲ್ಲಿ ಕೊಡ್ಬೇಕಾಗತ್ತೆ. ಅದನ್ನ ಬಿಟ್ಟು ಅದು ಅವ್ರದ ಒಡೆತನದಲ್ಲಿರುವ ಇನ್ನೊಂದು ಆಸ್ಪತ್ರೆಗೆ ಲೆಟರ್ ಅನ್ನ ಕಳಿಸ್ಬಿಟ್ಟು ಅಲ್ಲಿ ಅಡ್ಮಿಟ್ ಆಗ್ಲಿಕ್ಕೆ ಹೇಳ್ತಾರೆ. ಅದೇ ಡಾಕ್ಟರ್ ಒಬ್ಬರೇ, ಸ್ಥಳಗಳು ಬೇರೆ ಬೇರೆ ಅಂತ. ಬೇರೆ ಬೇರೆ ಈ ರೀತಿಯಾದಂತ ಕ್ರಮಗಳು ಮಾಡೋದ್ರಿಂದಲೇ ಜನರು ಬೇಸತ್ತು ಚಿಕ್ಕ ಜ್ವರ ಇರಬಹುದು ಅಥವಾ ಬೇರೆ ಬೇರೆ ಸಮಸ್ಯೆಗಳಿಂದಾಗಿ ಸರ್ಕಾರಿ ಆಸ್ಪತ್ರೆಗಳ ಮೆಟ್ಲು ತುಳಿದೇ ಕೈದ್ ಮಾಡಿದ್ದಾರೆ. ಆ ಕಾರಣಕ್ಕಾಗಿ, ಯಾಕಂದ್ರೆ ಎಷ್ಟು ಸೌಲಭ್ಯಗಳು ಸರ್ಕಾರಿ ಹಾಸ್ಪಿಟಲ್ ಇದ್ರೂ ಕೂಡ ಈ ಡಾಕ್ಟರ್ ಒಂದು ಬೇಜವಾಬ್ದಾರಿ ಇರ್ಬೋದು ಅಥವಾ ಒಂದು ಹಣ ಮಾಡುವಂತ ಉದ್ದೇಶ ಇರ್ಬೋದು. ಮೊನ್ನೆ ಆಗಿರುವಂತ ಪ್ರಕರಣ ನನಗೂ ಕೂಡ ಗಮನಕ್ಕೆ ಬಂತು. ನಾನು ಕೂಡ ಲೆಟರ್ ಎಲ್ಲ ಕೂಡ ಮುಖ್ಯಮಂತ್ರಿ ಪ್ರಧಾನ ಕಚೇರಿಗೆ ಕೂಡ ಕಳಿಸಿದೀನಿ. ಅದ್ರ ಬಗ್ಗೆ ರಿಪ್ಲೈ ಕೂಡ ಮೇಲಲ್ಲಿ ಕಳಿಸಿದ್ದಾರೆ ಅವರು. ಬಟ್ ಕ್ರಮವನ್ನ ತೆಗೆದುಕೊಳ್ತೀವಿ, ಹಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ಸತ್ಯ ಆಗಿರುತ್ತೋ ಏನೋ ಗೊತ್ತಿಲ್ಲ ಅಲ್ವಾ. ಆ ಕಾರಣಕ್ಕಾಗಿ ಜಿಲ್ಲಾಡಳಿತದ ಜೊತೆಗೆ ಒಂದು ಖಾಸಗಿ ಡಾಕ್ಟರ್ಸ್ ಗಳು ಏನಿದ್ದಾರೆ ಅವರು ಕೂಡ ಅದಕ್ಕೆ ಕ್ರಮವನ್ನ ಕೈಗೊಳ್ಬೇಕು. ಮತ್ತೆ ಈ ಒಂದು ಜ್ವರದ ಪರಿಣಾಮ ಯಾವ ರೀತಿ, ಅದಕ್ಕೆ ಸೂಕ್ತವಾದಂತ ಟ್ರೀಟ್ಮೆಂಟ್ ಆದಷ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ಎಚ್ಚರಿಸುವಂತ ಪ್ರಯತ್ನ ಮಾಡ್ಬೇಕು. ಮತ್ತು ಮಾಹಿತಿ, ಈ ಡೆಂಗ್ಯೂ ಬರದಂತೆ ಮಾಹಿತಿ ಕಾರ್ಯಾಗಾರಗಳನ್ನ ಅಲ್ಲಲ್ಲಿ ಹಮ್ಮಿಸ್ಕೊಳ್ಬೇಕಾಗತ್ತೆ. ಮತ್ತೆ ಈ ಡೆಂಗ್ಯೂ ಸಮಸ್ಯೆ ಯಾಕಾಗಿ ಉಲ್ಬಣಿಸ್ತದೆ ಮತ್ತು ಅದು ಯಾವ ರೀತಿಯಾದಂತ ಪರಿಣಾಮ ಒಂದು ಚಿಕ್ಕ ಮಕ್ಕಳಿಗೆ ಬರ್ತದ, ವಯಸ್ಸಾದವರಿಗೆ ಬರ್ತದ, ಅಥವಾ ಪ್ರಾಯದವರಿಗೆ ಬರ್ತದ, ಅಥವಾ ಹುಡುಗರು ಅಥವಾ ಈ ಒಂದು ವಿದ್ಯಾರ್ಥಿಗಳಿಗೆ ಬರ್ತದ, ಯಾವ ಮಟ್ಟದಲ್ಲಿ ಡೆಂಗ್ಯೂ ವಿಪರೀತವಾಗಿ ಬರ್ತದೆ ಮತ್ತು ಇದರಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನ ಯಾವ ರೀತಿ ಮಾಡ್ಬೇಕು, ಇದೆಲ್ಲ ಕೂಡ ಒಂದು ಪ್ರಾತ್ಯಕ್ಷಿಕವನ್ನ ಮಾಡಿ ಜನರಿಗೆ ತಿಳುವಳಿಕೆಯನ್ನ ಮೂಡಿಸ್ಬೇಕಾಗುತ್ತೆ. ಯಾವ ಜ್ವರ ಯಾವ ರೀತಿ, ಯಾಕಂದ್ರೆ ತುಂಬಾ 10 ರಿಂದ 15 ಜ್ವರಗಳು ಈ ಒಂದು ಇದ್ರಲ್ಲಿ ಬಂದಿದೆ. ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನ ಕೊಡ್ತಾ ಇದ್ದಾರೆ. ಹಳ್ಳಿ ಜನರಿಗೆ ಗೊತ್ತೇ ಇಲ್ಲ, ಜ್ವರ ಅಂದ್ರೆ ತಲೆನೋವು ಜ್ವರ ಇಷ್ಟೇ ಹೇಳ್ತಾರೆ ಒಂದು. ಈ ಕಾರಣಕ್ಕಾಗಿ ಜನರಿಗೆ ಯಾವ ರೀತಿಯಾದಂತ ಜ್ವರ ಬರ್ತದೆ, ಅದರಿಂದ ಏನ ಮನುಷ್ಯನ ಬಾಡಿಯಲ್ಲಿ ಬದಲಾವಣೆಗಳೇನಾಗ್ತದೆ, ಇವೆಲ್ಲವೂ ಕೂಡ ಈ ಒಂದು ಗೌರ್ಮೆಂಟ್ ಡಾಕ್ಟರ್ ಕೂಡ ಒಂದು ಬೇರೆ ಬೇರೆ ಕಡೆ ಒಂದು ಕ್ಯಾಂಪ್ ಗಳನ್ನ ಹಾಕಿ ಪ್ರಾತ್ಯಕ್ಷಿಗಳನ್ನ ಮಾಡ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಅವೇರ್ನೆಸ್ ಕ್ರಿಯೇಟ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಯಾವ ರೀತಿ ಒಂದು ಜನರ ಬದಲಾವಣೆಗಳಾಗ್ತಾರೆ ಮತ್ತು ಮನೆಯ ಪಕ್ಕದಲ್ಲಿ ಶುಚಿತ್ವವನ್ನು ಯಾವ ರೀತಿ ಕಾಪಾಡ್ಕೊಳ್ಬೇಕು ಒಂದು ಅವರಿಗೆ ಅರಿವು ಜ್ಞಾನ ಆಗ್ತದೆ. ಅದನ್ನ ಫಸ್ಟ್ ಮಾಡ್ಬೇಕು ಇವರು. ಮಾಡಿದ್ರೆ ಮಾತ್ರ ಮುಂದೆ ಬರುವಂತಹ ಮಳೆಗಾಲದಲ್ಲಿ ಇರ್ಬೋದು ಅಥವಾ ಬೇಸಿಗೆಯಲ್ಲಿ ಯಾವ ಟೈಮಲ್ಲಿ ಅಂತ ಡೆಂಗ್ಯೂ ಬರ್ತದೆ ಆದಾಗ ಅವರು ಜಾಗೃತಗೊಳ್ತಾರೆ. ಈ ಸೊಳ್ಳೆ ಪರದೆಗಳನ್ನ ಯೂಸ್ ಮಾಡುವಂತದ್ದು, ಸಂಜೆ ಟೈಮಲ್ಲಿ ಕಿಟಕಿ ಬಾಗಿಲುಗಳನ್ನ ಪೂರ್ತಿಯಾಗಿ ಕ್ಲೋಸ್ ಮಾಡ್ಕೊಳ್ಳುವಂತದ್ದು, ಇವೆಲ್ಲ ಮುಂಜಾಗ್ರತಾ ಕ್ರಮವಾಗಿ ಮಾಡ್ಬೇಕಾಗತ್ತೆ. ಮಾಡಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಯಥೇಚ್ಛವಾಗಿ ಈ ಒಂದು ಪ್ರಕರಣ ಬಂದಾಗ ಆಸ್ಪತ್ರೆಗಳಲ್ಲಿ ಬೆಡ್ಗಳ ಸಮಸ್ಯೆ ಇರುತ್ತೆ, ಜಾಗಗಳಿರಲ್ಲ. ಬೇರೆ ಸರ್ಕಾರಿ ಆಸ್ಪತ್ರೆಗಳು ಪ್ರೈವೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಪ್ರೈವೇಟ್ ಅಲ್ಲಿ ಬೇಕಾಬಿಟ್ಟಿ ಬಿಲ್ಗಳನ್ನ ಮಾಡ್ತಾರೆ. ಈ ಎಲ್ಲ ಸಮಸ್ಯೆಗಳನ್ನು ಜನರಿಗೆ ಕಾಡೋದ್ರಿಂದಲೇ ಜನರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾರ್ಮಲ್ ಜ್ವರ ಅಂತ ಕೇರ್ಲೆಸ್ ಮಾಡ್ತಾರೆ. ಆ ಸಮಸ್ಯೆ ಉಲ್ಬಣ ಆದಾಗ ಏನಾಗುತ್ತೆ ಅಂತಂದ್ರೆ ಡೆಂಗ್ಯೂ ಪ್ರಕರಣಗಳು ಎಷ್ಟು ದಾಖಲಾಗಿದ್ರು ಕೂಡ ಅದಕ್ಕೆ ಎಷ್ಟೋ ಮಂದಿ ಕೂಡ ತಮ್ಮ ಜೀವವನ್ನೇ ಕಳೆದುಕೊಂಡ್ರು ಅಲ್ವಾ. ಈ ಕಾರಣಕ್ಕಾಗಿ ಸೂಕ್ತ ಚಿಕಿತ್ಸೆ ಸರ್ಕಾರದಿಂದ ದೊರೆಯಲಿ, ಮತ್ತೆ ಡಾಕ್ಟರ್ಸ್ಗಳು ಕೂಡ ಮನುಷ್ಯತ್ವದ ರೀತಿಯಲ್ಲಿ ಈ ಒಂದು ಜನರ ಜೀವನದ ಜೊತೆ ಕೆಲಸ ಮಾಡ್ಲಿ ಅಂತ ನಾನು ಹಾರೈಸ್ತಿದ್ದೀನಿ. ಎಸ್, ಧನ್ಯವಾದಗಳು ಸರ್ ನಿಮ್ಮ ಒಂದು ಅಭಿಪ್ರಾಯಕ್ಕೆ. ಎಸ್, ಪತ್ರಕರ್ತರಾಗಿರ್ತಕ್ಕಂಥ ಸಂತೋಷ್ ಶೆಟ್ಟಿ ಮಳವಳ್ಳಿ ಅವರು ಹೇಳಿದಾಗ ಸಾಕಷ್ಟು ಅಭಿಪ್ರಾಯಗಳನ್ನು ಕೂಡ ತಿಳಿಸಿದ್ರು. ಅದೇ ರೀತಿಯಲ್ಲಿ ಎಚ್ಚರಿಕೆ ಕ್ರಮಗಳನ್ನು ಕೂಡ ತಿಳಿಸಿರ್ತಕ್ಕಂಥದ್ದು. ಆದರೆ ಅವರು ಹೇಳಿದ್ದು ಒಂದು ಮಾತೇನು ಅಂತಂದರೆ, ಮಾಹಿತಿ ಕಾರ್ಯಾಗಾರಗಳನ್ನು ಮಾಡ್ಬೋದಾಗಿತ್ತು. ಅದೇ ರೀತಿಯಲ್ಲಿ ಅರಿವು ಮೂಡಿಸುವಂಥ ಒಂದು ನಿಟ್ಟಿನಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ಮಾಡಬೇಕು. ಈ ಒಂದು ಮೇ ತಿಂಗಳಲ್ಲಾಗಿರ್ಬೋದು, ಏಪ್ರಿಲ್ ತಿಂಗಳಲ್ಲಾಗಿರ್ಬೋದು, ಈ ರೀತಿ ಒಂದು ಪ್ರಾತ್ಯಕ್ಷಿಕೆಗಳನ್ನು ಮಾಡೋದ್ರಿಂದಾಗಿ ಮಳೆಗಾಲದಲ್ಲಿ ಜನರು ಎಚ್ಚೆತ್ತುಕೊಳ್ತಾರೆ. ಆ ಸಂದರ್ಭದಲ್ಲಿ ಇಂಥ ಒಂದು ನೀರು ನಿಲ್ಲುವಂಥದ್ದಾಗಿರ್ಬೋದು ಅಥವಾ ಬೊಂಡ ಅಂಗಡಿಗಳಲ್ಲಾಗಿರ್ಬೋದು, ಈ ರೀತಿಯ ಸಮಸ್ಯೆಗಳಿಂದ ಅರ್ಧದಷ್ಟು ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಸೊ ಸಂತೋಷ್ ಮಳವಳ್ಳಿ ಅವರು ಚೆನ್ನಾಗಿ ಮಾತಾಡಿದರು. ಅಲ್ಲಿ ಒಂದು 2-3 ಪಾಯಿಂಟ್ಗಳನ್ನು ನಾನು ಸ್ವಲ್ಪ ಇಲಾಬರೇಟ್ ಮಾಡೋಕ್ಕೆ ಇಷ್ಟಪಡ್ತೇನೆ. ಮೊದಲನೇದು IEC ಕಾರ್ಯಕ್ರಮ.
ಅಂದರೆ ಜನರಿಗೆ ತಿಳುವಳಿಕೆಯನ್ನು ಹೇಳುವಂಥ ಕಾರ್ಯಕ್ರಮ. ಅದು ನಾನು ಆಗಲೇ ಸ್ವಲ್ಪ ಹೇಳ್ತಾ ಇದ್ದೆ, ಅಷ್ಟರೊಳಗಡೆ ಇದು ಕರೆ ಬಂದಿದ್ದರಿಂದ ಅಲ್ಲಿಗೆ ಮಧ್ಯದಲ್ಲಿ ಸ್ಟಾಪ್ ಆಯಿತು. ಈಗ ಇಲಾಖೆಯ ಪರವಾಗಿ ಅದೇ ನಾನು ಹೇಳಿದಾಗೆ ಮೇದಿಂದನೇ ಇದು ಸ್ಟಾರ್ಟ್ ಆಗುತ್ತೆ. ಮೇದಿಂದನೇ ಆಲ್ಮೋಸ್ಟ್ ಎಲ್ಲ ಪ್ರದೇಶಗಳಲ್ಲಿಯೂ PHC ಹೋಬಳಿ ಮಟ್ಟದಲ್ಲಿ ಇದು ನಡೆಯುತ್ತೆ. ಒಂದನೇದು ಕಾರ್ಯಕ್ರಮ, ಇದು ತಿಳುವಳಿಕೆಯ ಬಗ್ಗಾಗಿ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡುವಂಥದ್ದು ಒಂದು ವಿಧಾನ, ಮೊದಲನೇ ಹಂತ. ಅದನ್ನು ಮಾಡ್ತೀವಿ. ಅದು ಮೇದಿಂದ ಸ್ಟಾರ್ಟ್ ಆಗುತ್ತೆ. ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನು, ಪ್ರಾಪರ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರನ್ನು ಅಲ್ಲಿಗೆ ಕರೆದುಬಿಟ್ಟು ಅವರಿಗೆ ಪ್ರಾತ್ಯಕ್ಷಿಕೆ ಕೊಡೋದ್ರ ಜೊತೆಯಲ್ಲಿ, ಜಾಥಾ ಮಾಡೋದ್ರ ಜೊತೆಯಲ್ಲಿ ತಿಳುವಳಿಕೆಯನ್ನು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡುವಂಥದ್ದು ಒಂದು ವಿಧಾನ. ಅದನ್ನು ಮಾಡ್ತೀವಿ. ಅದನ್ನು ಎಲ್ಲ ಕಡೆನೂ ಮಾಡ್ತಾರೆ. ಅದರ ಜೊತೆಯಲ್ಲಿ ಇನ್ನೊಂದು ವಿಧಾನ ಏನು ಅಂತಂದರೆ ಮನೆ ಮನೆಗೆ ಹೋಗಿ ಕೊಡುವಂಥ ತಿಳುವಳಿಕಾ ಕಾರ್ಯಕ್ರಮ. ಸೊ ಇದು ಕೂಡ ನಿರಂತರವಾಗಿ ನಮ್ಮ ಒಂದು PHCಗಳಲ್ಲಿ ನಡೆಯುತ್ತೆ. ನಮ್ಮಲ್ಲಿ ANMs ಇರ್ತಾರೆ. ಮನೆ ಮನೆಗೆ ತೆರಳಲಿಕ್ಕೆ ಸಿಸ್ಟರ್ಸ್ ಅಂತೇಳಿ ಏನು ಕರಿತೀವಿ, ಅಥವಾ ನೀವು ದಾದಿಯರು ಅಂತೇಳಿ ಏನು ಕರಿಬೋದು. ನಮ್ಮ ಇದರಲ್ಲಿ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಅಂತ ಹೇಳ್ತೀವಿ. ಸೊ ಅವ್ರ ಜೊತೆಯಲ್ಲಿ ಕಿರಿಯ ಪುರುಷ ಆರೋಗ್ಯ ಸಹಾಯಕರು ಕೂಡ ಇರ್ತಾರೆ. ಮಲೇರಿಯಾ ಡಾಕ್ಟ್ರು ಅಂತೇಳಿ ನಾವು ಹಳ್ಳಿನಲ್ಲಿ ಹೇಳ್ತೀವಿ, ಇವರುಗಳಿರ್ಬೋದು. ಅದ್ರ ಜೊತೆಯಲ್ಲಿ ಇತ್ತೀಚೆಗೆ ಕೆಲವಷ್ಟು ಪೋಸ್ಟ್ಗಳು ಕ್ರಿಯೇಟ್ ಆಗಿದ್ದಾವೆ, ಆಶಾ ಅಂತ ಆಶಾ ಕಾರ್ಯಕರ್ತೆಯರು. ಇವರೆಲ್ಲರೂ ಕೂಡ ಮನೆ ಮನೆಗೆ ತೆರಳ್ತಾರೆ. ಅವರು ಕೂಡ ಮನೆ ಮನೆಗೆ ತೆರಳೋ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮವಾಗಿ ವರ್ಷ ಪೂರ್ತಿಯಾಗಿ ಈ ಒಂದು ಲಾರ್ವಾ ಸರ್ವೆಯನ್ನು ಕೈಗೆತ್ಕೊಳ್ತಾರೆ. ಲಾರ್ವಾ ಸರ್ವೆ ಅಂದರೆ ಏನು? ಮನೆಯಲ್ಲಿ ಸ್ಟೋರ್ ಮಾಡಿರ್ತಕ್ಕಂಥ ಯಾವತ್ತೂ ನೀರಿರ್ಬೋದು, ಟ್ಯಾಂಕ್ಗಳಲ್ಲಿ ಇರ್ಬೋದು, ಬಕೆಟ್ಗಳಲ್ಲಿ ಇರ್ಬೋದು, ಮನೆ ಒಳಗಡೆ ಬಾತ್ರೂಮ್ಗಳಲ್ಲಿ ಇರ್ಬೋದು, ಸ್ಟೋರ್ ಮಾಡಿರುವಂಥ ನೀರುಗಳಲ್ಲಿ ಸೊಳ್ಳೆಗಳು ಬೆಳೀತವೆ. ಸೊ ಅಂತಹ ಪ್ರದೇಶಗಳನ್ನು ಅವರು ಸರ್ಚ್ ಮಾಡ್ತಾರೆ. ಬ್ಯಾಟ್ರಿ ತಗೊಂಡೋಗ್ಬಿಡ್ತಾರೆ, ಟಾರ್ಚನ್ನು ಹಾಕಿಬಿಟ್ಟು ಸರ್ಚ್ ಮಾಡ್ತಾರೆ ಎಲ್ಲಿ ಈ ಥರ ಲಾರ್ವಾ ಇದೆ ಅಂತ, ಅಂದರೆ ಈ ಸೊಳ್ಳೆಯ ಮೊಟ್ಟೆ ಎಲ್ಲಿ ಉತ್ಪತ್ತಿ ಆಗಿದೆ ಅಂತ. ಅದನ್ನು ಪ್ರಾತ್ಯಕ್ಷಿಕೆಯಾಗಿ ಅದನ್ನು ತೋರಿಸಿಕೊಡ್ತಾರೆ ಜನರಿಗೆ. ಅಲ್ಲಿ ಹೋದಾಗ, ಮನೆಗಳಿಗೆ ಹೋದಾಗ ಅದನ್ನು ತೋರಿಸಿಕೊಡ್ತಾರೆ, ಹೀಗೆ ಬೆಳೀತದೆ ನೋಡಿ ಅಂತ. ಅಷ್ಟೇ ಅಲ್ಲ, ಈ ಥರ ಇದ್ದರೆ ಸೊಳ್ಳೆ ಬೆಳೆಯುತ್ತೆ, ಸೊಳ್ಳೆ ಈ ಥರ ಬೆಳಿಬಾರ್ದು, ಅದನ್ನು ಮಾಡೋದಕ್ಕೆ ಏನು ಮಾಡಬೇಕು, ಒಂದೇ ಮುಚ್ಚಿಡಬೇಕು, ಇಲ್ಲ ನೀರನ್ನು ಸ್ಟೋರ್ ಮಾಡಬಾರ್ದು, ಅದನ್ನು ಅಲ್ಲಿಯೇ ತಿಳಿಸಿ ಕೊಡೋದ್ರಿಂದ ಅದು ಮೋಸ್ಟ್ ಇಫೆಕ್ಟಿವ್. ಸೊ ಅದನ್ನು ಕೂಡ ಮಾಡ್ತಾರೆ. ಪ್ರತಿ ಮನೆಗೂ ಹೋಗ್ತಾರೆ. ಅದು ಅವ್ರಿಗೆ ರಿಪೋರ್ಟು ಕೂಡ ಮಾಡಬೇಕಾಗತ್ತೆ. ಅದರ ಜೊತೆಯಲ್ಲಿ ಪ್ರತಿ ಮಳೆಗಾಲದಲ್ಲಿ 5 ತಿಂಗಳ ಕಾಲ ಇಂಟೆನ್ಸಿವ್ ಆಗಿ ಎಲ್ಲಿ ಸೆನ್ಸಿಟಿವ್ ಏರಿಯಾ ಇದೆ, ಎಲ್ಲಿ ಈ ಥರ ರೋಗಗಳು ಉಲ್ಬಣ ಆಗುವಂತಹ ಸಂದರ್ಭಗಳಿದ್ದಾವೆ, ಸೂಕ್ಷ್ಮ ಪ್ರದೇಶಗಳು, ಆ ಒಂದು ಸೂಕ್ಷ್ಮ ಪ್ರದೇಶಗಳಲ್ಲಿ ವಿಶೇಷವಾಗಿ ವಿತ್ ವಾಲಂಟಿಯರ್ಸ್ ಮತ್ತೊಂದು ಸುತ್ತಿನ ಲಾರ್ವಾ ಸರ್ವೆ ಕೂಡ ನಡೆಯುತ್ತೆ. ಲಾರ್ವಾ ಸರ್ವೆ ಇರ್ಬೋದು, ಅದರ ಜೊತೆಯಲ್ಲಿ ಅಲ್ಲಿ ಹೋಗಿ ತಿಳುವಳಿಕೆಯನ್ನು ಮೂಡಿಸುವಂಥ ಕಾರ್ಯಕ್ರಮ ಅದು ಕೂಡ ನಡೆಯುತ್ತೆ. 5 ತಿಂಗಳ ನಿರಂತರವಾಗಿ ಅದು ನಡೆಯುತ್ತೆ. ಅಂದರೆ ಅವರು ಸಂತೋಷ್ ಮಳೆವಳ್ಳಿಯವರು ಹೇಳಿದರು. ಸೊ ಇದು ಮನೆ ಮನೆಗೆ ಹೋಗಿ ತೆರಳುವಂಥದ್ದು ಹಳ್ಳಿಗಳಿಗೂ ಅನ್ವಯ ಆಗುತ್ತೆ. ಪ್ರತಿಯೊಂದು ಹಳ್ಳಿನಲ್ಲಿ ಈ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುವಂಥ ಕಾರ್ಯಕ್ರಮ ಸರ್ಕಾರದ ವತಿಯಿಂದ ನಡೀತಾನೆ ಇದೆ, ನಿರಂತರವಾಗಿ ನಡೆಯುತ್ತೆ. ಅಲ್ಲಿ ಪ್ರಶ್ನೆ ಇರೋದು 2. ಒಂದನೇದು, ನಾನು ಏನು ಹೇಳ್ಬೋದು ಅಂತಂದರೆ, ಈ ಒಂದು ತಿಳುವಳಿಕೆಯನ್ನು ನೀಡೋದಕ್ಕೆ ಕಮ್ಯುನಿಕೇಷನ್ ಅಂತ ಇರಬೇಕಾಗತ್ತೆ. ನಿಮಗೆ ನಾನು ಹೇಳಬೇಕಾದ್ರೆ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಬೇಕು. ಒಂದೇ ನಾನು ಅರ್ಥ ಆಗಿದ್ದನ್ನು ನಾನು ಹೇಳಿದ್ದು ಅರ್ಥ ಆಗದೆ ಹೋದರೆ ಅದು ಇಫೆಕ್ಟಿವ್ ಇರಲ್ಲ. ಅದು ಒಂದನೇದು. ಇಲ್ಲ, ನೀವು ನಾನು ಹೇಳಿದ್ದು ಅರ್ಥ ಆದನ್ನು ಕೂಡ ನೀವು ಮೊದಲು ಏನು ನಡೀತಾ ಇದೆ ಅದೇ ಥರ ಈ ಕಿವಿಯಲ್ಲಿ ಕೇಳೋದು, ಇದು ಕಿವಿಯಲ್ಲಿ ಬಿಡೋದು ಅಂತ ನಮ್ಮ ಕನ್ನಡದಲ್ಲಿ ಹೇಳ್ತಾರೆ. ಅದು 2ನೇದು. ಸೊ ಇದು 2ರಲ್ಲಿ ಯಾವುದಾದನ್ನು ಕೂಡ ಅಲ್ಟಿಮೇಟ್ ಸಂದೇಶ ಫೇಲ್ ಆಗುತ್ತೆ. ಖಂಡಿತ. ಈ ಕುರಿತಾಗಿ ಕೂಡ ಮತ್ತೆ ಮಾತಾಡ್ತಾ ಹೋಗ್ತೇವೆ ಒಂದು ವಿರಾಮದ ನಂತರ. ಈಗಾಗಲೇ ಮಾತಾಡ್ತಾ ಇರೋ ಹಾಗೆ ಡೆಂಗ್ಯೂ ಜ್ವರದ ವಿಚಾರವಾಗಿ ಮಾತಾಡ್ತಾ ಇದ್ವಿ. ಇಷ್ಟೊಂದು ಬೃಹದಾಕಾರವಾಗಿ ಬೆಳೆದಂಥ ಇಂದು ಡೆಂಗ್ಯೂ ಮಹಾಮಾರಿಯನ್ನು ಹೇಗೆ ತಡೆಗಟ್ಟಬಹುದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಏನೆಲ್ಲ ಒಂದು ಕ್ರಮಗಳನ್ನು ಕೈಗೊಂಡಿದೆ, ಮುಂದೆ ಏನು ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನೋದರ ಬಗ್ಗೆ ಸಂಪೂರ್ಣವಾದಂಥ ಒಂದು ವಿವರವನ್ನು ಕೊಡ್ತೇನೆ. ಅದಕ್ಕೆ ಮುಂದೆ ಚಿಕ್ಕದೊಂದು ವಿರಾಮ.
ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಒಂದು ಮುಂಜಾಗ್ರತಾ ಕ್ರಮಗಳಾಗಿರ್ಬೋದು, ಆರೋಗ್ಯ ಇಲಾಖೆ ತೆಗೆದುಕೊಂಡಂಥ ಒಂದು ನಿರ್ಧಾರಗಳು, ಕ್ರಮಗಳು, ಕಾರ್ಯಕ್ರಮಗಳು, ಇದೆಲ್ಲದರ ಬಗ್ಗೆ ಮಾತಾಡ್ತಾ ಇದ್ವಿ. ಈಗಾಗಲೇ ನೀವು ಮಾತಾಡ್ತಾ ಇದ್ರಿ IEC ಬಗ್ಗೆ ಅಂತಂದರೆ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತಾ ಇದ್ರಿ, ಮುಂಜಾಗ್ರತಾ ಕ್ರಮವಾಗಿ ತೆಗೆದುಕೊಂಡಂಥ ಒಂದು ಕ್ರಮಗಳ ಬಗ್ಗೆ ಮಾತಾಡ್ತಾ ಇದ್ರಿ. ಮತ್ತೆ ಹೇಳಿ ಸರ್, ಏನೆಲ್ಲ ಮಾಡಿದಿರಿ ಅಂತ. ಸೊ ಅದೇನೆ, ಈಗ ನಾನು ಆಗಲೇ ಹೇಳ್ತಾ ಇದ್ದೆ, ಇದೆಲ್ಲ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾಗಲೂ ಕೂಡ ಬೇರೆ ಬೇರೆ ಪಾಸಿಬಿಲಿಟಿ ಇರುತ್ತೆ. ನಾನು ಆಗಲೇ ಹೇಳಿದೆ, ಕಮ್ಯುನಿಕೇಷನ್ ಏನಿದೆ ಅದು ಮಧ್ಯದಲ್ಲಿ ಕಮ್ಯುನಿಕೇಷನಿಂದು ತೊಂದರೆ ಇರ್ಬೋದು. ನಾನು ಹೇಳಿದ್ದು ನಿಮಗೆ ಅರ್ಥ ಆಗದೆ ಇರ್ಬೋದು, ಇಫೆಕ್ಟಿವ್ ಕಮ್ಯುನಿಕೇಷನ್ ಆಗದೆ ಇರ್ಬೋದು. ಅದು ಒಂದು. ಇನ್ನು ಎರಡನೇದೇನು ಅಂತಂದರೆ, ಕಮ್ಯುನಿಕೇಷನ್ ಸರಿಯಾಗಿ ಅದನ್ನು ಕೂಡ ನಾನು ಅಲಕ್ಷ್ಯ ಮಾಡಿರ್ಬೋದು. ಸೊ ನಾನು ಕಮ್ಯುನಿಕೇಷನನ್ನು ನನಗೆ ಸರಿಯಾಗಿ ಸಂದೇಶ ಮುಟ್ಟಿದ್ದನ್ನು ಕೂಡ ಇವ್ರು ಯಾರೋ ಬಂದು ಹೇಳ್ತಾರೆ, ಏನೋ ಇವ್ರು ಮಾಡ್ತಾರೆ ಅಂತಂದ್ಬಿಟ್ಟು ನಾನು ಸುಮ್ಮನೆ ಇರ್ಬೋದು. ಸೊ ಇದು ಎರಡರಲ್ಲಿ ಯಾವುದಾದ್ರೂ ಕಷ್ಟನೇ. ಸೊ ಕಮ್ಯುನಿಕೇಷನ್ ಇಫೆಕ್ಟಿವ್ ಆಗದೇ ಇದ್ದರೆ ಅಂತ ಹೇಳೋ ದೃಷ್ಟಿಯಿಂದನೇ ವರ್ಷ ಪೂರ್ತಿಯಾಗಿ ನಾವು ಮಾಡ್ತೇವೆ. ಒಂದು ಮನೆಗೆ ಒಂದು ಸಲಕ್ಕೆ ಹೋಗೋದಿಲ್ಲ. ಏನು ಮಾಡ್ತಾರೆ, ಪ್ರತಿ ಸಲ ಪದೇ ಪದೇ ಹೋಗೋದು. ನಮ್ಮ ಇದರಲ್ಲಿ ಒಂದು ಥರದ್ದು ನಾಣ್ಣುಡಿ ಇದೆ, ರೀಇನ್ಫೋರ್ಸ್ಮೆಂಟ್ ಅಂತ. ಅಂದರೆ ನಾವು ಹೇಳಿದ್ದನ್ನೇ ಮತ್ತೊಂದು ಸಲ ಹೇಳಿದರೆ ಅದು ಸುಳ್ಳಾದ್ರೂ ಸತ್ಯ ಆಗತ್ತಂತೆ. 10 ಸಲ ನೀವು ಅದನ್ನು ಸುಳ್ಳನ್ನೇ ಹೇಳಿದ್ರೂ ಕೂಡ ಸತ್ಯ ಆಗತ್ತಂತೆ. ಆ ಥರ ನೀವು ರೀಇನ್ಫೋರ್ಸ್ಮೆಂಟ್ ಪದೇ ಪದೇ ಅದನ್ನು ಹೇಳ್ತಾನೆ ಇದ್ದರೆ ಅದು ನಂಬಿಕೆ ಬರುತ್ತೆ ಅಂತ ಹೇಳೋ ದೃಷ್ಟಿಯಿಂದ ಪದೇ ಪದೇ ಹೇಳುವಂಥ ಒಂದು ಸಿಸ್ಟಮು ನಮ್ಮಲ್ಲಿ ಇದೆ. ಸೊ ಪ್ರತಿ ಸಲನೂ ಮನೆಗೆ ಹೋದಾಗ ಹೇಳಿ ಬರಬೇಕು, ಅದನ್ನು ಮಾಡ್ತಾರೆ. ಸೊ ಅದನ್ನೂ ಕೂಡ ಎಲ್ಲೋ ಒಂದು ಕಡೆ ಲ್ಯಾಪ್ಸ್ ಇದೆ. ಮೋಸ್ಟ್ ಪ್ರಾಬಬ್ಲಿ ಜನರಿಗೆ ಅದ್ರ ಬಗ್ಗೆ ಸೀರಿಯಸ್ನೆಸ್ಸಿನ ಅವೇರ್ನೆಸ್ ಇಲ್ಲ ಅನ್ನಿಸ್ತದೆ. ಅದು ಯಾವಾಗ ಬರುತ್ತೆ, ನನಗೆ ಏನಾದರೂ ಡೆಂಗು ಆಯಿತು ಅಂದರೆ ಆವಾಗ ಅದು ಗೊತ್ತಾಗತ್ತೆ, ಇಷ್ಟೊಂದು ಸಮಸ್ಯೆ ಇದೆ. ಆವಾಗ ಆರೋಗ್ಯ ಇಲಾಖೆಯನ್ನು ನಾವು ಬೈತೀವಿ, ಇಷ್ಟೊಂದು ಸೊಳ್ಳೆ ಇದ್ದನ್ನು ನನಗೆ ಯಾರೂ ಬಂದು ಹೇಳಲೇ ಇಲ್ಲ, ಇಷ್ಟೂ ದಿನ ಬಂದು ಹೇಳಿದ್ದನ್ನು ನಾವು ಮರ್ತು ಬಿಡ್ತೀವಿ. ಸೊ ಅದು ಎಲ್ಲೋ ಆಗ್ತಾ ಇದೆ ಅಂತೇಳಿ ನಾನು ಅನ್ಕೊತೀನಿ. ಒಂದು ಅದು. ಇನ್ನು ಎರಡನೇದು, ಇದು ನಾನು ಆಗಲೇ ಹೇಳಿದ್ದು, ಅದು ರುಟೀನಾಗಿ ವರ್ಷ ಕಾಲಾವಧಿ ಮಾಡ್ತಾ ಇರ್ತಾರೆ. ಅದರ ಜೊತೆಯಲ್ಲಿ ಆಗಲೇ ನಾವು ಹೇಳಿದ್ವಿ, ಸಂತೋಷ್ ಮಳವಳ್ಳಿಯವರು ಹೇಳ್ತಾ ಇದ್ರು, ಅರ್ಬನೈಸೇಷನಲ್ಲಿ, ಅರ್ಬನ್ ಪ್ರದೇಶಗಳಲ್ಲಿ ಇದನ್ನು ಹೆಚ್ಚು ಪ್ರಮಾಣದಲ್ಲಿ ಕಾಣ್ತೀವಿ ಅಂತ. ಸರ್ಕಾರದ ಒಂದು ಇತ್ತೀಚಿನ ಒಂದು ಪ್ರೋಗ್ರಾಮಿನ ಪ್ರಕಾರ ನಾವೇನು ಮಾಡಿದ್ದೀವಿ ಅಂದರೆ, ಅರ್ಬನ್ ಏರಿಯಾಗಳಲ್ಲಿ ಪ್ರತಿ 15 ದಿವಸಕ್ಕೊಮ್ಮೆ ಇಂಟೆನ್ಸಿವ್ ಆಗಿ ಲಾರ್ವಾ ಸರ್ವೆಯನ್ನು ಹಾಕ್ಕೊಂಡಿದ್ದೀವಿ. ಅಲ್ಲಿ ಕೂಡ ಬಂದು ಲಾರ್ವಾ ಸರ್ವೆಯನ್ನು ಮಾಡ್ತಾರೆ. ಸೊ ಅಷ್ಟೇ ಅಲ್ಲ, ಅಲ್ಲಿ ಏನೇನು ತೊಂದರೆ ಇದೆ, ಈ ಎಲ್ಲೋ ಒಂದು ಕಡೆ ಬ್ಲಾಕ್ ಇರ್ಬೋದು, ಎಲ್ಲೋ ಇದಿರ್ಬೋದು, ಅದನ್ನು ಕೂಡ ಅವರು ಸಮೀಕ್ಷೆ ಮಾಡ್ತಾರೆ. ಕನ್ಸರ್ನ್ಡ್ ಏನು ಪುರಸಭೆ ಇದೆ ಅದಕ್ಕೆ ಅದನ್ನು ಹೇಳುವಂಥ ಒಂದು ವ್ಯವಸ್ಥೆ ಇದೆ. ಇದು ಇಲ್ಲಿ ಮಾತ್ರ ನಾನು ಹೇಳ್ತಾ ಇಲ್ಲ, ಇಡೀ ಕರ್ನಾಟಕದಲ್ಲಿ ಯಾವ ವ್ಯವಸ್ಥೆ ಇದೆ. ಸೊ ಅದರಲ್ಲಿಯೂ ಕೂಡ ಎಲ್ಲೋ ಒಂದು ಕಡೆ ನಾವು ಈ ಒಂದು ಮಾಸ್ಕಿಟೋಜೆನಿಕ್ ಪ್ಲೇಸ್ಗಳೇನಿದ್ದಾವೆ ಅವುಗಳ ಒಂದು ನಿರ್ನಾಮಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸರ್ಕಾರದ ವತಿಯಿಂದ. ಅಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ತಾವು ನೋಡಿರ್ಬೋದು, ಉಡುಪಿನಲ್ಲಿ ಜಿಲ್ಲಾಡಳಿತ ಒಂದು ಅತ್ಯಂತ ಒಂದು ಸ್ವಾಗತಾರ್ಹವಾದಂಥ ಒಂದು ಕ್ರಮವನ್ನು ಕೈಗೊಂಡಿದೆ. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಉಡುಪಿ ಹೆಲ್ಪ್ ಅಂತೇಳಿ ಒಂದು ಅಪ್ಲಿಕೇಶನನ್ನು ರೆಡಿ ಮಾಡಿದ್ದಾರೆ. ಮೊಬೈಲ್ ಅಪ್ಲಿಕೇಶನ್ ಇದೆ. ಯಾವುದೇ ಪ್ರದೇಶದಲ್ಲಿ ಯಾವುದೇ ರೀತಿಯ ಬ್ಲಾಕ್ಸ್ ಇರ್ಬೋದು, ಅಥವಾ ಏನೋ ಚರಂಡಿಗಳ ವ್ಯವಸ್ಥೆ ಸರಿ ಇಲ್ಲ, ಎಲ್ಲೋ ನೀರು ನಿಲ್ತಾ ಇದೆ, ಸೊಳ್ಳೆ ಬೆಳೀತಾ ಇದೆ, ಅಲ್ಲಿಯೂ ಕೂಡ ಆ್ಯಪ್ನಲ್ಲಿ ಅದನ್ನು ಹಾಕೋದಕ್ಕೆ ಅವಕಾಶ ಇದೆ. 6 ತಾಸಿನಲ್ಲಿ ಅದು ಇಫೆಕ್ಟಿವ್ ಆಗಿ ಹ್ಯಾಂಡಲ್ ಆಗುತ್ತೆ. 6 ತಾಸು ಅಷ್ಟೇ ಇರೋದು, ಅದಕ್ಕೆ ಟೈಮ್ ಬೌಂಡ್ ಆ್ಯಕ್ಟಿವಿಟಿ. ಸೊ ಆ ದೃಷ್ಟಿಯಿಂದನೂ ಕೂಡ ತಾವು ನೋಡಿದರೆ ಎಲ್ಲೋ ಒಂದು ಕಡೆ ಸರ್ಕಾರ ತುಂಬ ಚೆನ್ನಾಗಿ ಅದರ ಬಗ್ಗೆ ಕಾಳಜಿಯಿಂದ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಜನರು ಕೂಡ ಎಚ್ಚೆತ್ತುಕೊಳ್ಬೇಕಾದಂಥ ಒಂದು ಅಗತ್ಯವನ್ನು ನಾವು ನೋಡ್ತೀವಿ. ಅದು ಒಂದು ಕಡೆ. ಇನ್ನೊಂದು, ಸಂತೋಷ್ ಮಳವಳ್ಳಿಯವರು ಹೇಳಿದರು, ಹೌದು, ಸರ್ಕಾರದ ವ್ಯವಸ್ಥೆಯಲ್ಲಿ ಸರ್ಕಾರಿ ವೈದ್ಯರು ಎಷ್ಟೊಂದು ಕಡೆಗಳಲ್ಲಿ ಇಲ್ಲ ಸರಿಯಾಗಿ ರೆಸ್ಪಾನ್ಸ್ ಕೊಡಲ್ಲ, ಇಲ್ಲ ಒಂದು ಇದನ್ನು ಹೇಳಿದರು, ಇಲ್ಲ ಈ ಒಂದು ಏನು ಜನೌಷಧಿ ಇರ್ಬೋದು, ಅಥವಾ ಈ ಒಂದು ಆರೋಗ್ಯ ಕರ್ನಾಟಕ ಇರ್ಬೋದು, ಅಥವಾ ಈ ಒಂದು ಸಿಸ್ಟಮ್ನಲ್ಲಿ ರೆಫರಲ್ ಕೂಡ ಲೇಟ್ ಮಾಡ್ತಾರೆ, ರೆಫರಲ್ ಕೊಡಲ್ಲ, ಬೇಗನೆ ಕೊಡಲ್ಲ ಅಂತ ಹೇಳುವಂಥದ್ದನ್ನು ಹೇಳಿದರು. ಸೊ ನಾವು ಒಂದನ್ನು ಮನಗಣಬೇಕು, ಏನಂತಂದರೆ 5 ಬೆರಳು ಒಂದೇ ಥರ ಇರಲ್ಲ. ಪ್ರತಿಯೊಂದು ಸಿಸ್ಟಮಲ್ಲಿ ಯಾವುದೇ ಸಿಸ್ಟಮನ್ನು ತೆಗೆದುಕೊಂಡ್ರೆ, ಪ್ರೈವೇಟ್ನಲ್ಲಿಯೂ ಅದೇ ಥರ ಇರುತ್ತೆ, ಗೌರ್ಮೆಂಟ್ನಲ್ಲಿಯೂ ಅದೇ ಥರ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ಪ್ರೈವೇಟ್ ಡಾಕ್ಟರ್ಸನ್ನು ನಾವು ಬೈಯೋದನ್ನು ನೋಡಿದ್ದೇವೆ. ಡಾಕ್ಟರ್ಸ್ ಮಾತ್ರ ಅಲ್ಲ, ಬೇರೆ ಬೇರೆ ನೀವು ಯಾವುದನ್ನು ತೆಗೆದುಕೊಂಡ್ರು, ವಕೀಲರನ್ನು ಬೈತಾರೆ, ಬೇರೆ ಯಾವುದೇ ಪ್ರೊಫೆಷನ್ ತಗೊಂಡ್ರು ಕೂಡ ಬೈತಾರೆ. ನಾವು ಒಂದು ಕಡೆಯಲ್ಲಿ ನಾವು ವೈದ್ಯೋ ನಾರಾಯಣೋ ಹರಿ ಅಂತೀವಿ, ಇನ್ನೊಂದು ಕಡೆ ವೈದ್ಯರನ್ನ ಬೈಯೋದನ್ನು ನೋಡ್ತೀವಿ. ಸೊ ನಾನು ಇಷ್ಟನ್ನೇ ಹೇಳೋಕ್ಕೆ ಬಯಸೋದು ಏನಂತಂದರೆ,
ಅದನ್ನು ಜನರಲೈಸ್ ಮಾಡಿದರೆ ಕಷ್ಟ ಆಗುತ್ತೆ. ಎಲ್ಲ ವೈದ್ಯರು ಅದೇ ಥರನೇ ಇರಲ್ಲ. ಯಾವುದೋ ಒಂದು ವೈದ್ಯ ಏನಾದರೂ ತೊಂದರೆ ಮಾಡಿದರೆ ಅಂಥ ವೈದ್ಯರ ವಿರುದ್ಧ ಕಂಪ್ಲೇಂಟ್ ಕೊಡುವಂಥ ಎಲ್ಲ ಅವಕಾಶವೂ ಇದೆ, ಡೆಫಿನೆಟ್ ಆಗಿ ಇದೆ. ಯಾವುದೋ ವೈದ್ಯ ಸರಿ ಮಾಡ್ತಾ ಇಲ್ಲ ಅಂತಂದರೆ ಸರಿ ಮಾಡ್ತಾ ಇಲ್ಲ, ಅದನ್ನು ಎತ್ತಿ ಹೇಳ್ಬೋದು, ಯಾವ ವೈದ್ಯರು ಅಂತೇಳೂ ಹೇಳ್ಬೋದು. ಆದರೆ ಸರ್ಕಾರಿ ವೈದ್ಯರು ಸರಿ ಕೆಲಸ ಮಾಡಲ್ಲ ಅಂದರೆ ಇಡೀ ಸರ್ಕಾರಿ ಸಿಸ್ಟಮಿಗೆ ಅದು ಅನ್ವಯ ಆಗುತ್ತೆ. ಡೆಫಿನೆಟ್ಲಿ ನಾನು ಹೇಳ್ತೀನಿ, ಸರ್ಕಾರಿ ಎಲ್ಲ ವೈದ್ಯರು ಆ ಥರ ಇಲ್ಲ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ಆ ಸ್ಟೇಟ್ಮೆಂಟನ್ನು ಜನರಲೈಸ್ ಮಾಡೋದ್ರ ಬದಲು ಯಾವ ವೈದ್ಯ ಅದನ್ನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅದನ್ನು ಹೇಳಿದರೆ ಆವಾಗ ಆ ವೈದ್ಯರ ವಿರುದ್ಧ ಕಂಪ್ಲೇಂಟ್ ಮಾಡ್ಬೋದು, ಅದ್ರ ವಿರುದ್ಧ ಒಂದು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಅವಕಾಶ ಸರ್ಕಾರದ ಸಿಸ್ಟಮ್ನಲ್ಲಿ ಯಾವತ್ತೂ ಕೂಡ ಇದೆ. ಸೊ ಆ ಒಂದು ನಿವೇದನೆಯನ್ನು ನಾನು ಎಲ್ಲರಲ್ಲೂ ಮಾಡ್ಕೊಳ್ತೇನೆ. ಯಾಕೆಂದರೆ ಯಾವುದೋ ಒಂದು ಸಿಸ್ಟಮನ್ನು ದೂರೋದಲ್ಲ, ಸಿಸ್ಟಮ್ ಬದಲು ಯಾವುದೋ ಒಂದು ಪರ್ಸನನ್ನು ದೂರಬೇಕು. ಖಂಡಿತ. ಸೊ ಅದು ಆಗಬೇಕು ಅಂಥೇಳಿ ನಾನು ಅನ್ಕೊತೀನಿ. ಇವಿಷ್ಟು ಈಗ ಅವರು ಹೇಳಿರೋ ಹಾಗೆ ಏನೇನೆಲ್ಲ ವಿಚಾರಗಳನ್ನು ಹೇಳಿದ್ರು ಅದಕ್ಕೆ ಒಂದು ಹಂತದಲ್ಲಿ ಗೊತ್ತಾಗಿದೆ ಅಂತಂದರೆ ಏನು ಸತ್ಯಗಳಿದೆ ಅನ್ನೋದೆಲ್ಲ ಕೂಡ ಗೊತ್ತಾಗಿದೆ ಅಂತ. ಮತ್ತು ಅದ್ರ ಬಗ್ಗೆ ಮಾತಾಡ್ತಾ ಇಂದು ಡೆಂಗ್ಯೂ ಜ್ವರ ಹೇಗೆ ಹುಟ್ಕೊಳ್ಳುತ್ತೆ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಬೇಕು. ಹೇಗೆ ಹುಟ್ಕೊಳ್ಳುತ್ತೆ, ಹೇಗೆ ಬೆಳೆಯುತ್ತೆ, ಮತ್ತು ಅದಕ್ಕಿರ್ತಕ್ಕಂಥ ಒಂದು ಚಿಕಿತ್ಸಾ ವಿಧಾನಗಳೆಲ್ಲ ಯಾವ್ದ್ಯಾವುದು ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಬೇಕು. ಹಾಗಾದರೆ ಡೆಂಗ್ಯೂ ಜ್ವರ ಹೇಗೆ ಹುಟ್ಕೊಳ್ಳುತ್ತೆ ಅಂದರೆ ಸೊಳ್ಳೆಗಳು ಹೇಗೆ ಹುಟ್ಕೊಳ್ಳುತ್ತೆ, ಸೊ ಯಾವ ಸೊಳ್ಳೆಗಳು ಹೇಗೆ ಹುಟ್ಕೊಳ್ಳುತ್ತೆ ಅಂತ. ಸೊ ಈಗ ಸಂತೋಷ್ ಅವರು ಕೂಡ ಚೆನ್ನಾಗಿ ಮಾತಾಡಿದರು ಅದ್ರ ಬಗ್ಗೆ. ಸುಮಾರಾಗಿ ಅವರೇ ನನ್ನ ಕೆಲವಷ್ಟು ಮಾಹಿತಿಗಳನ್ನು ಅವರೇ ಹೇಳಿಬಿಟ್ರು, ತುಂಬ ಚೆನ್ನಾಗಿ ಹೇಳಿದರು. ಇನ್ಫ್ಯಾಕ್ಟ್ ಈಗ ಡೆಂಗು ಅಂತ ಹೇಳುವಂಥದ್ದು ಒಂದು ವೈರಸ್ನಿಂದ ಬರುವಂಥ ಕಾಯಿಲೆ. ಸೊ ಎಲ್ಲ ವೈರಸ್ನ ಥರನೇ ಇದು ಕೂಡ ಒಂದು ವೈರಸ್ಸು. ಸೊ ತುಂಬ ಮೊದಲೂ ಕೂಡ ಇತ್ತು, ಆದರೆ ಜನರಿಗೆ ಗೊತ್ತಿರಲಿಲ್ಲ ಡೆಂಗು ಅಂತ ಹೇಳುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಇದು ಒಂದು ನಾರ್ಮಲ್ ಏನು ಥಂಡಿ ಜ್ವರ ಬರುತ್ತೆ ಅದೇ ರೀತಿಯಲ್ಲಿ ಶುರುವಾಗುತ್ತೆ. ವೈರಸ್ನಿಂದ ಆಗುವಂಥ ಯಾವುದೇ ಜ್ವರ ಇರ್ಬೋದು, ಅದೇ ಲಕ್ಷಣಗಳು ಇದಕ್ಕೂ ಕೂಡ ಇರುತ್ತೆ, ಡಿಫ್ರೆನ್ಸ್ ಏನೂ ಇರಲ್ಲ. ಆದರೆ ಕೆಲವಷ್ಟು ಸಂದರ್ಭದಲ್ಲಿ ಉಲ್ಬಣ ಆಗುತ್ತೆ. ಒಂದು 5-6% ಏನಿದೆ ಅದಕ್ಕೆ ನಾವು ಡೆಂಗು ಹೆಮೋರೇಜಿಕ್ ಫೀವರ್ ಅಂತ ಕರಿತೀವಿ. ಕಾಂಪ್ಲಿಕೇಶನ್ಸ್ ಆಗುತ್ತೆ, ಅದರಲ್ಲಿ ಉಲ್ಬಣ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆ ಆಗುತ್ತೆ? ಈ ಒಂದು ವೈರಸ್ಗೆ ಪ್ರತ್ಯೇಕವಾದಂಥ ಒಂದು ವಿಶೇಷ ಲಕ್ಷಣ ಇದೆ. ಏನಂದರೆ ಇದು ಶರೀರವನ್ನು ಪ್ರವೇಶ ಮಾಡಿದ ನಂತರ ಈ ಒಂದು ರಕ್ತ ಹೆಪ್ಪುಗಡ್ತದಲ್ಲ, ಆ ಒಂದು ಮೆಕ್ಯಾನಿಸಮನ್ನು ಇದು ಬ್ರೇಕ್ ಡೌನ್ ಮಾಡುತ್ತೆ. ಅಷ್ಟೇ ಅಲ್ಲ, ಆ ಒಂದು ನಿಟ್ಟಿನಲ್ಲಿ ಪ್ಲೇಟ್ಲೆಟ್ ಕೂಡ ಕಮ್ಮಿ ಆಗೋದನ್ನು ನೋಡ್ತೀವಿ, ಹೆಮೆಟೋಕ್ರಿಟ್ ಕಮ್ಮಿ ಆಗೋದನ್ನು ನೋಡ್ತೀವಿ. ಅದು ಅದರ ಲಕ್ಷಣ, ಆ ಒಂದು ವೈರಸ್ಸು ಅದನ್ನು ಮಾಡುತ್ತೆ. ಆದರೆ ಎಲ್ಲರಲ್ಲೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಕಡಿಮೆ ಆಗಲ್ಲ. ಕೆಲವಷ್ಟು ಜನರಲ್ಲಿ ತುಂಬಾ ಕಮ್ಮಿ ಆಗುತ್ತೆ ಪ್ಲೇಟ್ಲೆಟ್ ಕೌಂಟು, ಇನ್ನು ಕೆಲವಷ್ಟು ಜನರಲ್ಲಿ ತುಂಬ ಕಮ್ಮಿ ಆಗಲ್ಲ. ಸುಮಾರು 90-95% ಏನೂ ಆಗಲ್ಲ. ಸೊ ಅವರಿಗೆ ನಾರ್ಮಲ್ ಆಗೇ ಇರ್ತಾರೆ. ಒಂದು ವಾರದ ಜ್ವರ ಬರುತ್ತೆ, 10 ದಿವಸ ಜ್ವರ ಬರ್ಬೋದು, ನಾರ್ಮಲ್ ಆಗಿ ಇರ್ತಾರೆ. ಸ್ವಲ್ಪ ಮಟ್ಟಿಗೆ ಏನಾದರೂ ಅನ್ಕಂಫರ್ಟೇಬಲ್ ಇದ್ದರೆ ಸ್ವಲ್ಪ ನೀರಿನ ಅಂಶ ಕಮ್ಮಿ ಆಗಿರ್ಬೋದು, ಆ ಥರದ್ದು ಇರ್ಬೋದು. ಸೊ ಆದರೆ ಈ ಥರ ಹೆಮೊರೇಜಿಕ್ ಮ್ಯಾನಿಫೆಸ್ಟೇಷನ್ ಇರ್ಬೋದು, ಮಿದುಳು ಜ್ವರ ಇರ್ಬೋದು, ಅದೆಲ್ಲ ಆಗಲ್ಲ. ಆದರೆ ಒಂದು 5% ಜನಕ್ಕೆ ಸ್ವಲ್ಪ ಕಾಂಪ್ಲಿಕೇಶನ್ ಆಗುತ್ತೆ. ತುಂಬಾ ಪ್ಲೇಟ್ಲೆಟ್ ಕೌಂಟು ಕಮ್ಮಿ ಆಗಿಬಿಡುತ್ತೆ, ಹೆಮೆಟೋಕ್ರಿಟ್ ತುಂಬಾ ಕಮ್ಮಿ ಆಗುತ್ತೆ. ಅಂಥವರಿಗೆ ಒಳಗಡೆ ಅಂಗಾಂಗಗಳಲ್ಲಿ ರಕ್ತಸ್ರಾವ ಆಗುವಂಥದ್ದನ್ನು ಅಂಥ ಸಾಧ್ಯತೆಗಳು ಇರ್ತವೆ. ಅದೇ ರೀತಿಯಲ್ಲಿ ಬೇರೆ ಕಾಂಪ್ಲಿಕೇಶನ್ ಆಗುವಂಥ ಸಾಧ್ಯತೆಗಳು ಇರ್ತವೆ. ಮಿದುಳು ಜ್ವರ ಆಗ್ಬೋದು, ಬೇರೆದು ಕೂಡ ಪ್ರಾಬ್ಲಮ್ ಆಗ್ಬೋದು. ಸೊ ಇವೆಲ್ಲವೂ ಸಾಧ್ಯತೆಗಳು ಇರ್ತವೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಸೆಕೆಂಡ್ರಿ ಕೇರ್ ಅಥವಾ ಟರ್ಷರಿ ಕೇರು ಆ ಟೈಮ್ನಲ್ಲಿ ಬೇಕಾಗುತ್ತೆ, ಅಂಥ ಸಂದರ್ಭದಲ್ಲಿ ಬೇಕಾಗತ್ತೆ. ಸೊ ಈಗ ಸರ್ಕಾರಿ ಇದು ಅಂತೇಳಿ ಹೇಳಿದರು, ಆವಾಗ ಸಂತೋಷ್ ಕಮಟಳ್ಳಿಯವರು ಹೇಳಿದರು ಏನಂತಂದರೆ ಇದು ಕೆಲವಷ್ಟು ಸಂದರ್ಭದಲ್ಲಿ ಇದನ್ನು ರೆಫರಲನ್ನು ಕೊಡೋದಿಲ್ಲ ಅಂತ. ಎಷ್ಟೊಂದು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡೋದು ಏನು ಅಂದರೆ 90-95% ಏನು ಡೆಂಗು ಕೇಸ್ಗಳಿದ್ದಾವೆ ಅವರಿಗೆ ಲೋಕಲ್ ಲೆವೆಲಲ್ಲಿ ಸಾಕಾಗುತ್ತೆ. PHC ಲೆವೆಲ್ ಇರ್ಬೋದು ಅಥವಾ ಯಾವುದೇ ಪ್ರೈವೇಟ್ ಡಾಕ್ಟ್ರು ಇರ್ಬೋದು, ಗೌರ್ಮೆಂಟ್ ಡಾಕ್ಟ್ರ್ ಇರ್ಬೋದು, ಲೋಕಲ್ ಲೆವೆಲಲ್ಲಿಯೇ ಕೂಡ ಅವ್ರನ್ನ ಹ್ಯಾಂಡಲ್ ಮಾಡ್ಬೋದು. ಆದರೆ ಕೆಲವು ಸಂದರ್ಭದಲ್ಲಿ ಯಾವಾಗ ಈ ಕಾಂಪ್ಲಿಕೇಶನ್ ಸಾಧ್ಯತೆ ಇರುತ್ತೆ ಅದು ಡಾಕ್ಟ್ರಿಗೆ ಗೊತ್ತಾಗುತ್ತೆ. ಅಂಥ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಚಿಕಿತ್ಸೆಯ ಅವಶ್ಯಕತೆ ಇರುವಾಗ ಸೆಕೆಂಡ್ರಿ ಕೇರ್ ಅಥವಾ ಟರ್ಷರಿ ಕೇರ್ ಬೇಕಾಗತ್ತೆ. ಅಲ್ಲಿ ಇಂಪಾರ್ಟೆಂಟ್ ಬರೋದು ಏನು ಅಂತಂದರೆ ಯಾವುದೇ ಜ್ವರ ಇರ್ಬೋದು, ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಈಗ ವೈದ್ಯರನ್ನ ಕಾಣಬೇಕಾದಂಥ ಅವಶ್ಯಕತೆ ಇದೆಯಲ್ಲ ಅದು ಮುಖ್ಯ ಇರ್ತದೆ. ನಮ್ಮಲ್ಲಿ ಏನಾಗುತ್ತೆ, ನಮ್ಮ ಹಳ್ಳಿಗಳಲ್ಲಿ ಊರಿನಲ್ಲಿ ಏನು ಮಾಡ್ತಾರೆ ಅಂತಂದರೆ ಯಾವುದೋ ಒಂದು ಜ್ವರ ಬಂತು ಅಂದರೆ ವೈದ್ಯರಿಗೆ ಕಾಣಿಸೋಕೆ ಹೋಗಲ್ಲ. ಸುಮ್ಮನೆ ಏನೋ ಔಷಧ ತೆಗೆದುಬಿಟ್ಟು ಅಕ್ರಾಸ್ ದ ಕೌಂಟರ್ ಅಂತೇಳಿ ನಾವು ಕರೀತೇವೆ. ಅಂದರೆ ಔಷಧ ಅಂಗಡಿಗೆ ಹೋಗ್ತಾರೆ, ಜ್ವರ ಬಂದಿದೆ ಜ್ವರದ ಔಷಧ ಕೊಡಿ ಅಂತೇಳಿ ತಗೊಂಡು ತಿನ್ನುವಂಥದ್ದನ್ನು ನಾವು ನೋಡ್ತೇವೆ. ಅದು ಖಂಡಿತ ತಪ್ಪು.
ಯಾಕೆಂದರೆ ಅಲ್ಲಿ ಜ್ವರ ಲಕ್ಷಣ ಗೊತ್ತಿರೋದಿಲ್ಲ. ಆದರೆ ಯಾವುದೇ ಒಂದು ವೈದ್ಯರ ಹತ್ರ ಹೋದರೆ ಡೆಫಿನೆಟಾಗಿ ವೈದ್ಯರಿಗೆ ಈ ಲಕ್ಷಣಗಳು ಗೊತ್ತಾಗುತ್ತೆ. ಡೆಫಿನೆಟಾಗಿ ಅಲ್ಲಿ ಏನಾದ್ರು ರೆಫರಲ್ ಬೇಕಾದರೆ ಕೂಡಲೇ ಅವರನ್ನು ಬೇಕಾದ ಸಂದರ್ಭದಲ್ಲಿ ಬೇಕಾದ ಕಡೆಗೆ ಕಳಿಸುವಂಥ ವ್ಯವಸ್ಥೆ ಆಗುತ್ತೆ. ಹಾಗಾಗಿ ಸಂದರ್ಭದಲ್ಲೂ ಕೂಡ ಅವರೊಂದು ಮಾತು ಹೇಳಿದ್ರು, ಇದ್ರ ಬಗ್ಗೆ ಮಾತಾಡಬೇಕು. ಯಾಕಂತಂದರೆ ಅವರೊಂದು ರೆಫರಲ್ ಅನ್ನು ಕೊಡ್ತಾರೆ, ಬೇರೆ ಒಂದು ಸ್ಥಳಗಳಿಗೆ ಹೋಗಿ ಅಂತ ಹೇಳ್ತಾರೆ. ಆದರೆ ಅಲ್ಲೂ ಕೂಡ ಡಾಕ್ಟರ್ ಒಬ್ಬರೇ ಆಗಿರ್ತಾರೆ, ಆದರೆ ಆಸ್ಪತ್ರೆಗಳು ಮಾತ್ರ ಚೇಂಜ್ ಆಗಿರುತ್ತೆ ಅನ್ನೋಂಥ ಒಂದು ನಿಟ್ಟಿನಲ್ಲಿ ಹೇಳ್ತಾರೆ. ಅಂತಂದರೆ ಅಲ್ಲಿ ಖಾಸಗಿ ಬೇರೆ ಮತ್ತು ಗೌರ್ಮೆಂಟ್ ಬೇರೆ, ಈ ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಡಾಕ್ಟರ್ಸ್ಗಳೆಲ್ಲ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಒಂದು ಗೊಂದಲದ ಒಂದು ಮಾಹಿತಿಯನ್ನು ಕೂಡ ಕೊಟ್ಟರು. ಇದು ಕೇಸ್ ಟು ಕೇಸ್ ಬೇಸಿಸ್ ಮೇಲೆ ಹೋಗುತ್ತೆ. ಸೊ ಯಾಕೆಂತಂದರೆ ಇಲ್ಲಿ ಎರಡು ರೀತಿ ಇದೆ. ಒಂದನೇದು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನಾದರೂ ಆ ವ್ಯವಸ್ಥೆ ಇಲ್ಲದೆ ಹೋದರೆ ಆವಾಗ ಹೆಚ್ಚಿನ ಎಲ್ಲಿ ವ್ಯವಸ್ಥೆ ಇದೆ ಅದು ಸೆಕೆಂಡ್ರಿ ಕೇರ್ ಇರ್ಬೋದು. ಆ ಸೆಕೆಂಡ್ರಿ ಕೇರು ಪ್ರೈವೇಟ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು. ಆ ಸೆಕೆಂಡ್ರಿ ಕೇರ್ನಲ್ಲಿ ಅದೇ ಡಾಕ್ಟ್ರ್ ಇರ್ಬೋದು, ಇಲ್ಲ ಅಂತೇಳಿ ಹೇಳೋಕ್ಕಾಗಲ್ಲ. ಆದರೆ ಅಲ್ಲಿ ವ್ಯವಸ್ಥೆ ಇದೆಯಲ್ಲ, ಪ್ರೈಮರಿ ಕೇರಿಂದ ಸೆಕೆಂಡ್ರಿ ಕೇರಿಗೆ ಹೋಗಿರುತ್ತೆ. ಅದು ಒಂದು ಸಿಸ್ಟಮ್. ಇಲ್ಲ ಅಂದರೆ ಅವ್ರು ಹೇಳಿದ ಹಾಗೆಯೇ ಗೌರ್ಮೆಂಟ್ ಡಾಕ್ಟ್ರು ಇಲ್ಲಿಂದ ಬಿಟ್ಟು ತನ್ನ ಪ್ರೈವೇಟ್ ಕ್ಲಿನಿಕ್ಕಿಗೆ ಬಾ ಅಂತಂದರೆ ಆವಾಗ ಡೆಫಿನೆಟ್ಲಿ ಅದು ರಾಂಗ್ ಇರುವಂಥದ್ದು, ಅದು ಎಥಿಕಲಿ ರಾಂಗ್. ಸೊ ಅಂಥ ಕೇಸ್ ಬೇಸಿಸಲ್ಲಿ ಅವರಿಗೆ ಯಾವತ್ತೂ ಕೂಡ ನಾನು ಆಗಲೇ ಹೇಳಿದೆ, ಒಂದು ಪರ್ಸನ್ ಅಂತೇಳಿ ಏನಿರ್ತಾರೆ ಎಲ್ಲರೂ ಒಂದೇ ಥರ ಇರಲ್ಲ. ಯಾವುದೋ ಒಬ್ಬ ಡಾಕ್ಟ್ರು ಆ ಥರ ಮಾಡಿದರೆ ಇಡೀ ಡಾಕ್ಟ್ರ್ ಸಮುದಾಯಕ್ಕೆ ಅದನ್ನು ತಗೊಂಡು ಹೋಗೋಕ್ಕಾಗಲ್ಲ. ಆದರೆ ಕೆಲವು ಸಂದರ್ಭದಲ್ಲಿ ನಾನು ಹೇಳಿದಾಗೆ ವ್ಯವಸ್ಥೆ ಇರುತ್ತೆ. ಒಂದು ಆಸ್ಪತ್ರೆ ಲೋವರ್ ಗ್ರೇಡ್ ಆಸ್ಪತ್ರೆ ನಮ್ಮ ಗೌರ್ಮೆಂಟಲ್ಲೂ ಇದೆ, PHC ಇದೆ, CHC ಇದೆ, ತಾಲೂಕಾ ಹೆಲ್ತ್ ಹಾಸ್ಪಿಟಲ್ ಇದೆ, ಅಥವಾ ಈಗ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಹಾಸ್ಪಿಟಲ್ ಇದೆ, ಸೆಕೆಂಡ್ರಿ ಕೇರ್ವರೆಗೂ ಇದೆ. ಟರ್ಷರಿ ಕೇರಲ್ಲಿಯೂ ಕೂಡ ಗೌರ್ಮೆಂಟ್ ಆಸ್ಪತ್ರೆ ಇದು ಹುಬ್ಳಿನಲ್ಲಿದೆ. ನಾವು ಇಲ್ಲಿಂದ ನಾವು ಕಳಿಸ್ಬೇಕು ಅಂತಂದರೆ ಹುಬ್ಳಿಗೆ ಅಥವಾ ಮೈಸೂರಿಗೆ ಕಳಿಸ್ಬೇಕಾಗತ್ತೆ, ಅಲ್ಲಿವರೆಗೆ ಹೋಗೋಕ್ಕಾಗಲ್ಲ. ಆ ಸಂದರ್ಭದಲ್ಲಿ ನಾವು ಪ್ರೈವೇಟಿಗೇನೆ ಕಳಿಸ್ಬೇಕು, ಕಳಿಸ್ಕೊಡ್ಬೇಕು. ಸೊ ಇಂಥ ಸಂದರ್ಭ ಇರುತ್ತೆ. ಅದರ ಅರ್ಥ ಏನು ಅಂತಂದರೆ ಅವರು ಅಲ್ಲಿ ಈಗ ಯಾವುದೋ ಒಂದು ಇಲ್ಲಿ ನರ್ಸಿಂಗ್ ಹೋಮ್ ಇದೆ ಅಂತ ತಿಳ್ಕೊಳ್ಳೋಣ, ಇದರಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು ಸೆಕೆಂಡ್ರಿ ಕೇರ್ ಹಾಸ್ಪಿಟ್ಲು, ಅದೇನೆ ದೊಡ್ಡ ಆಸ್ಪತ್ರೆ ಇರ್ಬೋದು, ಗಾಂಧಿ ಆಸ್ಪತ್ರೆ ಇರ್ಬೋದು, ಆದರ್ಶ ಆಸ್ಪತ್ರೆ ಇರ್ಬೋದು, ಬೇರೆ ಆಸ್ಪತ್ರೆ ಇರ್ಬೋದು, ಅದೆಲ್ಲ ಟರ್ಷರಿ ಕೇರ್ ಹಾಸ್ಪಿಟ್ಲು. ಸೊ ಇದೇ ಡಾಕ್ಟ್ರು ಅಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಅಲ್ಲಿಗೆ ರೆಫರ್ ಮಾಡಬಾರ್ದು ಅಂತಿಲ್ಲ. ಯಾಕೆಂದರೆ ಅಲ್ಲಿ ಫೆಸಿಲಿಟಿ ಜಾಸ್ತಿ ಇದೆ. ಅಲ್ಲಿ ಅದು ನನ್ನನ್ನೇ ಬಂದು ಕಾಣು ಅಂತಂದರೆ ದಟ್ ಈಸ್ ರಾಂಗ್. ಆದರೆ ಇಂಥ ಹಾಸ್ಪಿಟ್ಲು ಟರ್ಷರಿ ಕೇರ್ ಹಾಸ್ಪಿಟ್ಲ್ ಇದೆ, ಅಲ್ಲಿ ವ್ಯವಸ್ಥೆ ಇದೆ ಅಂತೇಳಿ ಕಳಿಸಿದರೆ ತೊಂದರೆ ಇಲ್ಲ. ಸೊ ಆ ಥರದ್ದು ವ್ಯವಸ್ಥೆ ಇದ್ದರೆ ಅದು ಎಥಿಕಲಿ ಕರೆಕ್ಟ್ ಆಗಿರುವಂಥ ವ್ಯವಸ್ಥೆನೇ. ಆದರೆ ಇಲ್ಲ ನನ್ನನ್ನೇ ಬಂದು ಕಾಣು, ಇಲ್ಲಿ ಬಂದು ಕಾಣು ಅಂದರೆ ಎಥಿಕಲಿ ರಾಂಗ್ ಆಗುತ್ತೆ. ಸೊ ಆ ಥರದ ಸಿಸ್ಟಮು ನೋಡ್ಬೋದು ನಾವು. ಖಂಡಿತ. ಹಾಗೆ ನೋಡ್ತಾ ಹೋದರೆ ಅವರು ಕೂಡ ಇನ್ನೊಂದು ವಿಚಾರಗಳನ್ನು ಹೇಳಿದ್ರು. ಈ ಒಂದು ಆರೋಗ್ಯ ಇಲಾಖೆಗಳಲ್ಲಿ ಅದರಲ್ಲೂ ಕೂಡ ಒಂದು ಜಿಲ್ಲಾ ಆಸ್ಪತ್ರೆಗಳೆಲ್ಲ ಬರುತ್ತೆ, ಅಂಥ ಒಂದು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೆಚ್ಚಿನ ಒಂದು ಅನುದಾನವನ್ನು ನೀಡಿ ಆ ಒಂದು ಆಸ್ಪತ್ರೆಗಳನ್ನು ಕೂಡ ಅಭಿವೃದ್ಧಿ ಮಾಡಿ. ಅಂತಂದರೆ ಬಡವರೆಲ್ಲ ತುಂಬ ಜನ ಬರ್ತಾ ಇರ್ತಾರೆ, ಅವರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ಗಳಾಗಬೇಕು ಅಂತಂದರೆ ಎಷ್ಟೋ ಕಡೆಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳು ಕೂಡ ಅಭಿವೃದ್ಧಿ ಆಗಬೇಕು, ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ಗಳನ್ನು ಕೂಡ ಕೊಡಬೇಕು. ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಇದ್ದಾಗೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಕೂಡ ಒಳ್ಳೆ ರೀತಿಯಾದಂಥ ಒಂದು ಸವಲತ್ತುಗಳನ್ನು ಕೊಡಬೇಕು. ಆ ನಿಟ್ಟಿನಲ್ಲೂ ಕೂಡ ಒಂದು ಸರ್ಕಾರ ಯೋಚನೆಗಳನ್ನು ಮಾಡಬೇಕು ಅಂತ ಹೇಳಿದ್ರು. ಅಂದರೆ ಕೆಲವೊಂದೊಂದು ಜಿಲ್ಲೆಗಳಲ್ಲಿ ಉಂಟು, ಒಳ್ಳೆ ರೀತಿಯಲ್ಲೇ ಆಸ್ಪತ್ರೆಗಳು ಮೇಂಟೈನ್ ಆಗ್ತಾ ಇದೆ, ಒಳ್ಳೆ ರೀತಿ ಸವಲತ್ತಿದೆ. ಆದರೆ ಸಾಕಷ್ಟು ಜಿಲ್ಲೆಗಳಲ್ಲಿ ಇದು ಕೊರತೆ ಇದೆ ಅಂತ, ಸವಲತ್ತಿನ ಕೊರತೆ ಇದೆ ಅಂತ. ಆ ನಿಟ್ಟಿನಲ್ಲೂ ಕೂಡ ಯೋಚನೆಯನ್ನು ಮಾಡಬೇಕಾ ಸರ್ಕಾರ ಅಂತ. ಸೊ ನಾನು ಆಗಲೇ ಹೇಳಿದಾಗೆ ಈಗ ಯಾವ ಲೆವೆಲಿನ ಆಸ್ಪತ್ರೆ ಇದೆ ಅಂತ ಹೇಳೋದ್ರ ಮೇಲೆ ಹೋಗುತ್ತೆ. ಪ್ರೈಮರಿ ಕೇರಲ್ಲಿ ನೀವು ಟರ್ಷರಿ ಲೆವೆಲ್ ಇನ್ಫ್ರಾಸ್ಟ್ರಕ್ಚರನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈಗ ಎಲ್ಲಿ PHCಗಳಿದ್ದಾವೆ, ಇಲ್ಲ ನನಗೂ ಅಲ್ಲಿಯೇ ಆಪ್ರೇಷನ್ ಆಗಬೇಕು, ಅಲ್ಲಿಯೇ ಎಲ್ಲ ಫೆಸಿಲಿಟಿ ಸಿಗಬೇಕು ಅಂತೇಳಿ ಹೇಳೋಕ್ಕಾಗಲ್ಲ. ಸೊ ಪ್ರೈಮರಿ ಕೇರ್ ಇರೋದು ಪ್ರೈಮರಿ ಕೇರಿಗೋಸ್ಕರ ಮಾತ್ರ. ಆದರೂ ಯಾಕೆಂತಂದರೆ ಒಂದು ಜಿಲ್ಲೆಯಲ್ಲಿ ಪ್ರಮುಖವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಆಸ್ಪತ್ರೆಗಳನ್ನು ಸರಿ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಸೊ ಹಾಗೇನೆ ಈ ಜಿಲ್ಲಾ ಲೆವೆಲ್ನಲ್ಲಿ ಟರ್ಷರಿ ಕೇರ್ ಆಸ್ಪತ್ರೆ ಇರೋದಿದ್ರೆ ಸಾಕಷ್ಟು ಕಡೆಗಳಲ್ಲಿ ಟರ್ಷರಿ ಕೇರ್ ಆಸ್ಪತ್ರೆನೇ ಇದೆ. ಟರ್ಷರಿ ಕೇರ್ ಆಸ್ಪತ್ರೆ ಸಾಕಷ್ಟು ಕಡೆನಲ್ಲಿದೆ. ಇನ್ನು ಕೆಲವಷ್ಟು ಕಡೆಗಳಲ್ಲಿ ಮೇಲ್ದರ್ಜೆಗೆ ಏರಬೇಕಾಗಿದೆ. ಮೇಲ್ದರ್ಜೆಗೆ ಒಂದೇ ಸಲಕ್ಕೆ ಏರಲ್ಲ. ಮೇಲ್ದರ್ಜೆಗೆ ಏರಿಸಬೇಕಾದ್ರೆ ಅದಕ್ಕೆ ಫೆಸಿಲಿಟಿ ಇನ್ಫ್ಯಾಕ್ಟ್ ಅದಕ್ಕೆ ಸಾಕಷ್ಟು ದೊಡ್ಡದಾಗಿರತಕ್ಕಂಥ ಕಟ್ಟಡ ಇರಬೇಕು, ಅದಾದ ನಂತರ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು, ಆಮೇಲೆ ಡಾಕ್ಟರ್ಸ್ ಬರಬೇಕು. ಸೊ ಯಾವುದೇ ಈ ಒಂದು ತಜ್ಞ ವೈದ್ಯರು ಇಲ್ಲದೆ ಆಸ್ಪತ್ರೆ ಮೇಲ್ದರ್ಜೆಗೆ ಇರಲ್ಲ. ತಜ್ಞ ವೈದ್ಯರ ಕೊರತೆ ಇದೆ. ಸೊ ಅದೆಲ್ಲ ಪ್ರಾಬ್ಲಮ್ಸು ಕೂಡ ಸಿಸ್ಟಮ್ನಲ್ಲಿ ಇದೆ. ಸೊ ಅದನ್ನು ನಾನು ಇಲ್ಲಿ ಚರ್ಚೆ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಅದನ್ನು ಕೂಡ ಒಂದು ಹರ್ಡಲ್ಸ್ ಇದ್ದೇ ಇದೆ. ತಜ್ಞ ವೈದ್ಯರ ಕೊರತೆ ಇದೆ.
ಅದು ಇಲ್ಲದೇ ಮುಂದೆ ಹೋಗೋಕ್ಕಾಗಲ್ಲ. ಸೊ ಟರ್ಷರಿ ಕೇರ್ ಅಂತಂದರೆ ಅದಕ್ಕೆ ತಜ್ಞ ವೈದ್ಯರು ಬೇಕಾಗುತ್ತೆ, ಇನ್ಫ್ರಾಸ್ಟ್ರಕ್ಚರು ಬೇಕಾಗುತ್ತೆ. ಆದರೆ ಒಂದು ದೃಷ್ಟಿಯಲ್ಲಿ ತಾವು ನೋಡಿದರೆ ಹಿಂದಿನ ದಿನಗಳನ್ನು ನಾವು ಮೆಲುಕು ಹಾಕಿದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಚೆನ್ನಾಗಿನ ವ್ಯವಸ್ಥೆ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಇದೆ. ಕಾರಣ ಎಷ್ಟೇ, ಇತ್ತೀಚಿನ ದಿನಗಳಲ್ಲಿ NHM ಅಂತೇಳಿ ಏನು ಬಂದಿದೆ, ಆವಾಗ ಫಂಡ್ ಫ್ಲೋ ಕೂಡ ಜಾಸ್ತಿ ಇಂಪ್ರೂವ್ ಆಗಿದೆ, ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಇದೆ. ಈಗ ನೀವು ಯಾವುದೇ ಆಸ್ಪತ್ರೆಗಳಲ್ಲಿ ನೀವು ಹೋದರೆ ಡಯಾಲಿಸಿಸ್ ಸೆಂಟರ್ ಇದೆ, ಫ್ರೀ ಆಫ್ ಕಾಸ್ಟ್ ಡಯಾಲಿಸಿಸ್ ಆಗುತ್ತೆ, ಸರ್ಜರಿ ಆಗುತ್ತೆ, ಎಷ್ಟೊಂದು ಸರ್ಜರಿಗಳಾಗ್ತವೆ. ಈಗ 10 ವರ್ಷ ಹಿಂದಿನಕ್ಕೆ ನೀವು ಕಂಪೇರ್ ಮಾಡಿ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಹೇಳೋದನ್ನು ನೀವು ನೋಡ್ಬೋದು. ಸಾಕಷ್ಟು ಇಂಪ್ರೂವ್ಮೆಂಟ್ ಇದೆ. ಆದರೆ ಡೆಫಿನೆಟ್ಲಿ ದೆರ್ ಈಸ್ ಆಲ್ವೇಸ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್. ಅದನ್ನು ತಾವು ಚರ್ಚೆ ಮಾಡೋದಿದ್ರೆ ತುಂಬಾ ಚರ್ಚೆ ಇದೆ, ಬಟ್ ಆದರೆ ಅದು ದೆರ್ ಈಸ್ ಆಲ್ವೇಸ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್. ಅದ್ರ ಬಗ್ಗೆ ಸರ್ಕಾರ ಲಕ್ಷ್ಯ ಹಾಕ್ತಾ ಇದೆ. ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಬರಬೇಕಾದಂಥ ಸಂದರ್ಭ ಇದೆ. ಸೊ ಅದು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ ಹೇಳುವಂಥ ನಂಬಿಕೆ ನನಗಿದೆ. ಇನ್ನು ಡೆಂಗ್ಯೂ ಬಗ್ಗೆ ಮಾತಾಡ್ತಾ ಬಂದರೆ, ಇಲ್ಲಿ ಇರ್ತಕ್ಕಂಥ ಈ ಒಂದು ರೋಗದಲ್ಲಿ ಇರ್ತಕ್ಕಂಥ ಒಂದು ಸ್ಟೇಜ್ಗಳಾಗಿರ್ಬೋದು, ಅಥವಾ ಚಿಕಿತ್ಸೆ ವಿಧಾನಗಳಾಗಿರ್ಬೋದು, ಅಥವಾ ಯಾವ ರೀತಿ ಚಿಕಿತ್ಸೆಯನ್ನು ಕೊಡ್ತಾರೆ, ಒಬ್ಬ ರೋಗಿಗೆ ಎಷ್ಟು ದಿನ ಅಲ್ಲಿ ಇದ್ದು ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ ಅಥವಾ ಪಡಿಬೇಕಾಗತ್ತೆ, ಅಥವಾ ಆಹಾರಗಳನ್ನು ಸೇವಿಸುವಂಥ ಒಂದು ವಿಧಾನ ಆಗಿರ್ಬೋದು, ಇದೆಲ್ಲ ಏನೇನಿದೆ ಸರ್? ಏನೇನು ಕಾಂಪ್ಲಿಕೇಟೆಡ್ಗಳಾಗಿರ್ಬೋದು ಅಥವಾ ಏನೇನಿದೆ? ಸೊ ಡೆಂಗ್ಯೂಗೆ ವಾಪಸ್ ಬರೋದಿದ್ರೆ, ಸೊ ನಾನು ಆಗಲೇ ಹೇಳಿದಾಗೆ ಇದು ವೈರಸ್ನಿಂದ ಇರುವಂಥ ಕಾಯಿಲೆ. ಸೊ ವೈರಸ್ನಿಂದ ಬರೋ ಕಾಯಿಲೆ ಆಗಿರೋದ್ರಿಂದ ನಾನು ಆಗಲೇ ಹೇಳಿದೆ, ಅದ್ರ ಕೆಲವಷ್ಟು ಲಕ್ಷಣಗಳು ನಾರ್ಮಲ್ ಥಂಡಿ ಜ್ವರ ಏನಿದೆ ಅದ್ರ ಥರಾನೇ ಬರುತ್ತೆ, ಅದಕ್ಕೆ ಡಿಫ್ರೆನ್ಸ್ ಏನು ಇರೋದಿಲ್ಲ. ನಾರ್ಮಲ್ ಒಂದು ಮನುಷ್ಯನಿಗೆ ಇದು ಯಾವ ಜ್ವರ ಅಂತೇಳಿ ಹೇಳಿ ಗೊತ್ತಾಗೋ ಸಾಧ್ಯತೆ ಇಲ್ಲ. ನಾನು ಆಗಲೇ ಹೇಳಿದಾಗೆ ಅದಕ್ಕೋಸ್ಕರ ಈ ಅಕ್ರಾಸ್ ದಿ ಕೌಂಟರ್ ಏನಿದೆ, ಈ ಕೌಂಟರ್ ಮೆಡಿಸಿನನ್ನು ಕಮ್ಮಿ ಮಾಡಬೇಕು, ವೈದ್ಯರನ್ನು ಕಾಣಬೇಕು. ಅದು ಮುಖ್ಯವಾಗಿರುವಂಥ ಒಂದು ಮುಖ್ಯವಾದ ಅಂಶ. ಅದನ್ನು ಮಾಡಲೇಬೇಕಾಗಿರುವಂಥದ್ದು. ವೈದ್ಯರನ್ನ ಕಂಡ ನಂತರನೂ ಕೂಡ ಇದಕ್ಕೆ ಪಕ್ಕಾ ಔಷಧ ಅಂತ ಇಲ್ಲ, ಯಾಕೆಂದರೆ ವೈರಸ್ನಿಂದ ಬರುವಂಥ ಕಾಯಿಲೆ. ಇದಕ್ಕೇನೆ ಡೆಫಿನೆಟ್ ಆಗಿ ಇಂಥದ್ದು ಕೊಟ್ಟರೆ ಪೂರ್ತಿಯಾಗಿ ಗುಣ ಆಗುತ್ತೆ ಅಂತ ಹೇಳುವಂಥ ಔಷಧ ಇಲ್ಲ. ಆದರೆ ಸಿಂಪ್ಟಮ್ಯಾಟಿಕಲಿ ಟ್ರೀಟ್ ಮಾಡ್ತಾರೆ. ಆದರೆ ವೈದ್ಯರನ್ನ ಮತ್ತೆ ಯಾಕೆ ಕಾಣಬೇಕು ಅಂತ ಹೇಳುವಂಥ ಕ್ವಶನ್ ಬರುತ್ತೆ. ಪಕ್ಕ ಔಷಧ ಇಲ್ಲ ಅಂತಂದರೆ ಮತ್ತೆ ನಾನು ಮನೆಯಲ್ಲೇ ಕೂತ್ಕೊಳ್ಬೋದಲ್ಲ. ನಾನು ಆಗಲೇ ಹೇಳಿದಾಗೆ ಇದರಲ್ಲಿ 5% ಸ್ವಲ್ಪ ಕಾಂಪ್ಲಿಕೇಶನ್ ಆಗುವಂಥ ಸಾಧ್ಯತೆ ಇದೆ. ಇಂಥ ಕಾಂಪ್ಲಿಕೇಶನ್ ಆದಾಗ ಆವಾಗ ಕರೆಕ್ಟ್ ಟೈಮಲ್ಲಿ ರೆಫರಲ್ ಸಿಗೋದು ಅತ್ಯಂತ ಮುಖ್ಯ. ಬೇರೆ ಅದು ಎಲ್ಲಿ ಫೆಸಿಲಿಟಿ ಇದೆ ಅಲ್ಲಿಗೆ ಹೋಗೋದು ಮುಖ್ಯ. ಆ ಸಂದರ್ಭದಲ್ಲಿ ಡಿಲೇ ಆಯಿತು ಅಂತಂದರೆ ಲೈಫಿಗೂ ಕೂಡ ಅದು ಜೀವಕ್ಕೂ ಕೂಡ ಕೂತಿದೆ. ಸೊ ಅಂಥ ಸಂದರ್ಭದಲ್ಲಿ ವೈದ್ಯರಿಗೆ ಆ ಲಕ್ಷಣಗಳು ಗೊತ್ತಾಗೋದ್ರಿಂದ ಅವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರೋದು ಅತ್ಯಂತ ಮುಖ್ಯ ಆಗುತ್ತೆ. ಆ ದೃಷ್ಟಿಯಿಂದ ಜ್ವರಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಲಕ್ಷ್ಯ ಮಾಡುವಾಗೆ ಇಲ್ಲ. ಯಾವುದೇ ಜ್ವರ ಇದನ್ನು ಕೂಡ ಹತ್ತಿರದ ವೈದ್ಯರನ್ನು ಕಾಣಬೇಕು ಅಂತ ಹೇಳುವಂಥದ್ದು. ಇನ್ನು ನಾನು ಹೇಳಿದಾಗೆ ಇದಕ್ಕೆ ಏನು ಟ್ರೀಟ್ಮೆಂಟನ್ನು ಕೊಡ್ತೀವಿ, ಟ್ರೀಟ್ಮೆಂಟು ಮಾಮೂಲಿ ಜ್ವರಕ್ಕೆ ಏನಿರುತ್ತೆ ಅದಷ್ಟೇ ಟ್ರೀಟ್ಮೆಂಟ್ ಇರುತ್ತೆ. ಇಲ್ಲಿ ಹೆಚ್ಚಾಗಿ ಜ್ವರಕ್ಕೆ ಸಂಬಂಧಪಟ್ಟ ಹಾಗೆ ಪ್ಯಾರಾಸ್ಟಮಾಲ್ ಇರ್ಬೋದು, CPM ಇರ್ಬೋದು, ಅದನ್ನೇ ಕೊಡೋದನ್ನು ನಾವು ನೋಡ್ತೀವಿ. ಜಾಸ್ತಿಯಾಗಿ ಔಷಧನ ಕೊಡೋಂಗೆ ಆಗಲ್ಲ. ಅಂದರೆ ಹೆವಿ ಡೋಸ್ ಅಂತೇಳಿ ನೀವೇನು ಕರಿತೀವಿ, ತುಂಬ ಜಾಸ್ತಿ ಪವರಿನ ಗುಳಿಗೆ ಅಂತೇಳಿ ಹೇಳ್ತೀರಲ್ಲ, ನಿಮೆಸುಲೈಡ್ ಇರ್ಬೋದು, ಎನಾಲ್ಜೆಸಿಕ್ಸ್ ಇರ್ಬೋದು, ಅದೆಲ್ಲ ಇದರಲ್ಲಿ ಕೊಡೋಕ್ಕಾಗಲ್ಲ. ಯಾಕೆಂದರೆ ಅವೆಲ್ಲವೂ ಕೂಡ ಈ ರಕ್ತ ಹೆಪ್ಪುಗಟ್ಟುವುದನ್ನು ಇನ್ನೂ ಕಮ್ಮಿ ಮಾಡ್ತವೆ. ಸೊ ಹಾಗಾಗಿ ರಕ್ತಸ್ರಾವ ಇನ್ನೂ ಜಾಸ್ತಿ ಆಗ್ಬೋದು. ಸೊ ಅಂಥ ಸಂದರ್ಭ ಇರುತ್ತೆ. ಸೊ ಹಾಗಾಗಿ ತುಂಬ ಜಾಸ್ತಿ ಪವರ್ಫುಲ್ ಗುಳಿಗೆಯನ್ನು ಕೊಡೋಕ್ಕಾಗಲ್ಲ. ಎಷ್ಟೊಂದು ಸಂದರ್ಭದಲ್ಲಿ ಯಾವುದೋ ಒಂದು ಅರೆ ವೈದ್ಯರು ಅಂತೇಳಿ ಕರಿತೀವಿ, ಅಂಥ ಕಡೆಗಳಲ್ಲಿ ಹೆಚ್ಚಿನ ಒಂದು ಚಿಕಿತ್ಸೆಯನ್ನು ಕೊಡೋದಾಗಿ ನಂಬಿಸಿ ಅದನ್ನೆಲ್ಲ ಮಾಡಿದರೆ ಅದು ಆವಾಗ ಜೀವಕ್ಕೆ ಕುತ್ತು ಬರುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇದು ಒಂದು ಇದು. ಅದರ ಜೊತೆಯಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಬೈ ಚಾನ್ಸ್ ಏನಾದ್ರು ಕಾಂಪ್ಲಿಕೇಶನ್ ಇತ್ತು ಅಂತಂದರೆ ಅಂಥ ಸಂದರ್ಭದಲ್ಲಿ ರಕ್ತ ಕೊಡಬೇಕಾಗ್ಬೋದು, ಪ್ಲೇಟ್ಲೆಟ್ ಕೊಡಬೇಕಾಗ್ಬೋದು, ಅಂಥ ಸಂದರ್ಭದಲ್ಲಿ ಲೈಫಿಗೆ ಸಪೋರ್ಟ್ ಕೊಡಬೇಕಾಗ್ಬೋದು, ಇನ್ಕ್ಯುಬೇಟರ್ ಬೇಕಾಗ್ಬೋದು, ಬೇರೆ ಬೇರೆದೆಲ್ಲನೂ ಕೂಡ ಬೇಕಾಗ್ಬೋದು, ICU ಬೇಕಾಗ್ಬೋದು. ಸೊ ಅಂಥ ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ಒಂದು ಲೈಫ್ ಸಪೋರ್ಟ್ ಸಿಗೋದು ಅತ್ಯಂತ ಮುಖ್ಯ ಆಗಿರುತ್ತೆ. ಸೊ ಆ ದೃಷ್ಟಿಯಿಂದ ಟ್ರೀಟ್ಮೆಂಟನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅಂಥೇಳಿ ನಾನು ಹೇಳ್ತಾ ಇದ್ದೀನಿ. ಇನ್ನು ಈ ಒಂದು ರೋಗಕ್ಕೆ ಬರದೇ ಹೋದಾಗೆ ತಡೆಯೋದು ಹೇಗೆ ತಾವು ಕೇಳಿದ್ರಿ. ಯಾವಾಗ ರೋಗ ಬರದೇ ಹೋದಾಗೆ, ರೋಗ ಬಂದಾಗ ಲಕ್ಷಣ ಆಯಿತು, ಟ್ರೀಟ್ಮೆಂಟ್ ಅಂತೂ ಡೆಫಿನೆಟ್ ಆಗಿ ಇಲ್ಲ. ರೋಗ ಬರದೇ ಹೋದಾಗೆ ತಡೆಗಟ್ಕೊಳ್ಳೋದು ಒಂದೇ ನಮಗೆ ಬೇಕಾಗಿರೋದು, ಅದು ಅನಿವಾರ್ಯ. ಸೊ ಈಗ ಸೊಳ್ಳೆ ಏನಿದೆ, ಉಳಿದ ಸೊಳ್ಳೆಗಳಿಗಿಂತ ಈ ಡೆಂಗು ಉತ್ಪತ್ತಿ ಮಾಡುವಂಥ ಅಥವಾ ಹರಡುವಂಥ ಸೊಳ್ಳೆಗಳು ಸ್ವಲ್ಪ ಡಿಫ್ರೆಂಟ್ ಇದ್ದಾವೆ. ಇವು ನಾರ್ಮಲ್ ಸೊಳ್ಳೆಗಳ ಥರ ಅಲ್ಲ. ಡೇ ಟೈಮ್ ಬೈಟರ್, ಡೇ ಟೈಮಲ್ಲಿ ಬೈಟ್ ಮಾಡುತ್ತೆ, ಕಚ್ಚುತ್ತದೆ. ಸೊ ಹಾಗಾಗಿ ಡೇ ಟೈಮಲ್ಲಿ ಕಚ್ಚೋ ಸೊಳ್ಳೆಗಳಿಂದ ನಾವು ದೂರ ಇರಬೇಕಾಗತ್ತೆ. ಸೊ ಅದು ಕಷ್ಟ. ಯಾಕೆಂದರೆ ರಾತ್ರಿ ಆದರೆ ನಾವು
ಆವಾಗಲೇ ಸಂತೋಷ್ ಅವರು ಹೇಳಿದರು ಸೊಳ್ಳೆ ಪರದೆ ಹಾಕ್ಕೊಳ್ಬೇಕು ಅಂತ. ನಾವು ಸೊಳ್ಳೆ ಪರದೆ ಹಾಕ್ಕೊಳ್ಬೋದು ರಾತ್ರಿ ಆದರೆ ಹಗಲಿಗೆ ನಾವು ಸೊಳ್ಳೆ ಪರದೆ ಹಾಕ್ಕೊಂಡು ಓಡಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇದು ಸ್ವಲ್ಪ ಟ್ರಿಕಿ ಇರ್ತದೆ. ಸೊ ಡೇ ಟೈಮಲ್ಲಿ ಫುಲ್ ಶರ್ಟನ್ನು ಸ್ಲೀವನ್ನು ಹಾಕಬೇಕು. ಸಾಧ್ಯ ಆದರೆ ಮಾಸ್ಕಿಟೋ ರಿಪೆಲೆಂಟ್ಗಳನ್ನು ಯೂಸ್ ಮಾಡ್ಬೋದು. ಅಷ್ಟೇ ಅಲ್ಲ, ಡೇ ಟೈಮಲ್ಲಿಯೂ ಕೂಡ ಮಾಸ್ಕಿಟೋ ಪ್ರೂಫಿಂಗ್ ಅಂತೇಳಿ ನಾವು ಒಂದು ವರ್ಡನ್ನು ಯೂಸ್ ಮಾಡ್ತೀವಿ. ಮನೆಗಳಿಗೆ ಕಿಟಕಿ ಓಪನ್ ಇಡ್ಬೋದು ಏರ್ ಬರುವ ಹಾಗೆ, ಆದರೆ ಮಾಸ್ಕಿಟೋ ನೆಟ್ಗಳನ್ನು ಕಿಟಕಿಗೆ ಅಳವಡಿಸೋದ್ರಿಂದ ಸೊಳ್ಳೆಗಳು ಒಳಗಡೆ ಬರೋದಿಲ್ಲ, ಅದನ್ನು ಮಾಡ್ಬೋದು. ಸೊ ಅಷ್ಟೇ ಅಲ್ಲ, ಒಳಗಡೆನೂ ಕೂಡ ಸೊ ಸಾಧ್ಯ ಆದಷ್ಟರ ಮಟ್ಟಿಗೆ ಎಲ್ಲೂ ಕೂಡ ಬ್ರೀಡಿಂಗ್ ಸ್ಪಾಟ್ಸ್ಗಳು ಇಲ್ಲದೆ ಹೋದಾಗೆ ನೋಡಬೇಕು. ಈ ಒಂದು ಡೆಂಗು ಏನಿದೆ, ಡೆಂಗು ಹರಡುವಂಥ ಸೊಳ್ಳೆ ಈಡೀಸ್ ಸೊಳ್ಳೆ ಅಂತೇಳಿ ನಾವು ಕರಿತೇವೆ. ಈ ಸೊಳ್ಳೆ ವಿಶೇಷತೆ ಏನು ಅಂದರೆ ಸ್ವಲ್ಪ ಪ್ರಮಾಣದ ನೀರು ಸಾಕಾಗತ್ತೆ ಅದು ಬ್ರೀಡಿಂಗ್ ಮಾಡೋದಕ್ಕೆ. ನಾವು ಟೀ ಕಪ್ಪನ್ನು ಯೂಸ್ ಮಾಡ್ತೀವಿ, ಯಾವುದು ಡಿಸ್ಪೋಸಬಲ್ ಟೀ ಕಪ್ಪನ್ನು ಯೂಸ್ ಮಾಡ್ತೀವಿ. ಟೀ ಕಪ್ಪಲ್ಲಿ ಇದನ್ನು ಮಾಡಿಬಿಟ್ಟು, ಈಗ ಮಳೆಗಾಲ ಇದೆ, ಬಾಲ್ಕನಿಯಲ್ಲಿ ಇಟ್ಟಿರ್ತೀವಿ ಅಂತ ತಿಳ್ಕೊಳ್ಳೋಣ. ಆ ಬಾಲ್ಕನಿಯಲ್ಲಿ ನೀರು ಅದ್ರ ಒಳಗಡೆ ಬೀಳತ್ತೆ. ಇಷ್ಟೇ ನೀರು ಒಂದು 100 ml ನೀರಿರುತ್ತೆ, ಅಷ್ಟೇ ಸಾಕಾಗತ್ತೆ. ಅದನ್ನು ನಮ್ಮ ಗಮನಕ್ಕೂ ಬರೋದಿಲ್ಲ. ನಾವೇನು ಮಾಡ್ತೀವಿ, ಆ ಟೀ ಕಪ್ಪಲ್ಲಿ ಇರ್ತದೆ, ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ. 8-10 ದಿವಸ ಹಾಗೇನೇ ನೀರಿರುತ್ತೆ, ಅದರಲ್ಲಿ 1000 ಗಟ್ಟಲೆ ಸೊಳ್ಳೆ ಉತ್ಪತ್ತಿ ಆಗುತ್ತೆ, ಜಸ್ಟ್ ಇಷ್ಟೇ ನೀರಲ್ಲಿ. ಸೊ ಹಾಗಾಗಿ ಯಾವ ನೀರನ್ನು ಕೂಡ ನೆಗ್ಲೆಕ್ಟ್ ಮಾಡುವಾಗಿಲ್ಲ. ಸೊ ಹಾಗಾಗಿ ಇದೆಲ್ಲ ಚಿಕ್ಕದಿದೆ. ಹೂ ಕುಂಡಗಳನ್ನು ನೀರು ಹಾಕಿರ್ತೀವಿ. ಎಷ್ಟೊಂದು ಸಂದರ್ಭದಲ್ಲಿ ಕೆಳಗಡೆ ಹೋಲ್ ಇರುತ್ತೆ, ಅದು ಬ್ಲಾಕ್ ಆಗಿರುತ್ತೆ, ಅದರಲ್ಲಿ ನೀರು ನಿಂತ್ಕೊಂಡಿರುತ್ತೆ. ಒಂದು ಸ್ವಲ್ಪ ನೀರು ಸಾಕಾಗುತ್ತೆ, ಅಲ್ಲಿ ಸೊಳ್ಳೆ ಬೆಳೆಯುತ್ತೆ, ಸೊಳ್ಳೆ ಮೊಟ್ಟೆ ಇಡುತ್ತೆ, ಸೊಳ್ಳೆ ಬೆಳೆಯುತ್ತೆ, ಸೊಳ್ಳೆಗಳು ಕಚ್ಚಕ್ಕೆ ಬರ್ತವೆ. ಸೊ ಇದು ಇಂಪಾರ್ಟೆಂಟ್ ಇರುತ್ತೆ. ನಮ್ಮ ಮನೆಗಳಲ್ಲಿ ನಾವು ನೀರನ್ನು ಯೂಸ್ ಮಾಡುವಾಗ ಅದನ್ನು ಕಾಶಿಯಸ್ಲಿ ಯೂಸ್ ಮಾಡಬೇಕು, ನೀರು ನಿಲ್ಲದೆ ಹೋದಾಗೆ ನೋಡ್ಕೊಳ್ಬೇಕು. ಸೊ ಅದು ಅತ್ಯಂತ ಮುಖ್ಯ. ಮನೆ ಒಳಗಡೆ ಎಲ್ಲಿ ಸ್ಟೋರ್ ಮಾಡ್ತೀವಿ, ಮನೆಗಳಲ್ಲಿ ಚಿಕ್ಕ ಟಂಬ್ಲರ್ಗಳಲ್ಲಿ ಸ್ಟೋರ್ ಮಾಡಿರ್ತೀವಿ, ಹಾಗೆಯೇ ಬಕೆಟ್ಗಳಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀವಿ. ಸೊ ಅವುಗಳನ್ನು ಕೂಡ ಸಾಧ್ಯ ಆದಷ್ಟು 1 ವಾರದ ಒಳಗಡೆ ನೀಟಾಗಿ ಕ್ಲೀನ್ ಮಾಡಿ ತಿಕ್ಕಿ ತೊಳಿಬೇಕು. ಇದರಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಏನು ಅಂದರೆ, ಈ ಡೆಂಗಿದು ಹರಡುವಂಥ ಸೊಳ್ಳೆ ಏನಿದೆ, ನಿಮ್ಮ ಈಡಿ ಸೊಳ್ಳೆ, ಅದರ ಮೊಟ್ಟೆಗಳು ಹಿಡ್ಕೊಂಡಿರ್ತವೆ. ಅದನ್ನು ತಿಕ್ಕಿ ತೊಳೆದೇ ಹೋದವರ್ತು ಅದು ಹೋಗಲ್ಲ. ಆ ಮೊಟ್ಟೆಗಳು ಅದು ಏನಾದರೂ ಹಾಗೇನೇ ಅಲ್ಲೇ ಇದ್ದರೆ ವರ್ಷಗಟ್ಟಲೆ ಅದು ಹಾಗೇನೇ ಇರುವಂಥ ಒಂದು ಕೆಪಾಸಿಟಿ ಅದಕ್ಕಿದೆ, ಹಾಗೇನೇ ಇರುತ್ತೆ. ಮತ್ತೆ ನೀರು ಬಂತು ಅಂದರೆ ಅದು ಮತ್ತೆ ಒಡೆದು ಲಾರ್ವಾ ಆಗುವಂಥ ಸಾಧ್ಯತೆಗಳಿರ್ತವೆ. ಸೊ ಹಾಗಾಗಿ 1 ವಾರದಲ್ಲಿ 1 ಸಲನಾದರೂ ಯಾವ್ಯಾವುದೆಲ್ಲ ನೀರನ್ನು ಹಾಕೋಕ್ಕೆ ಯೂಸ್ ಮಾಡ್ತೀವಿ ಅದನ್ನು ತಿಕ್ಕಿ ತೊಳೆಯುವಂಥ ಒಂದು ವ್ಯವಸ್ಥೆ ಆಗಬೇಕು. ಸೊ ಇವೆಲ್ಲವೂ ಕೂಡ ಅತ್ಯಂತ ಮುಖ್ಯವಾಗ್ತವೆ. ಚಿಕ್ಕ ಪುಟ್ಟದ್ದು ನಾವು ಎಷ್ಟೊಂದು ಗಮನಿಸೋದಿಲ್ಲ ಅಂದರೆ, ನಾವು ಕೆಲವಷ್ಟು ಫೀಲ್ಡ್ಗೆ ಹೋಗ್ತೀವಿ, ಫೀಲ್ಡಲ್ಲಿ ನೋಡ್ತೀವಿ ಮುಂದ್ಗಡೆ ಮನೆಯ ಮುಂದ್ಗಡೆ ಶೂ ಇರುತ್ತೆ. ಆ ಶೂವನ್ನು ಹಾಗೆಯೇ ಬಿಟ್ಟಿರ್ತಾರೆ, ಹಳೆಯ ಶೂ ಹಾಗೇನೇ ಇರುತ್ತೆ, ಅದು ನಿಂತ್ಕೊಂಡು. ಆ ಶೂನಲ್ಲಿ ನೀರು ನಿಲ್ಲತ್ತೆ, ಯಾರಿಗೂ ಲಕ್ಷ್ಯಕ್ಕೆ ಹೋಗಲ್ಲ. ಯಾಕೆಂದರೆ ಅದೊಂದು ಏನೋ ಶೂ ಇದೆ, ಸ್ವಲ್ಪ ನೀರು ನಿಂತ್ಕೊಂಡಿರುತ್ತೆ, ಯಾರು ಲಕ್ಷ್ಯನೂ ಕೊಡಲ್ಲ, ಅದರಲ್ಲಿ ಇದು ಬೆಳೆಯುತ್ತೆ. ಈ ಮರಗಳಿಂದ ಈಗ ಹಳ್ಳಿನಲ್ಲಿ ನೀವು ನೋಡಿದರೆ ಅಡಿಕೆ ಇರುತ್ತಲ್ಲ, ಅಡಿಕೆದು ಶೃಂಗಾರ ಅಂತ ಬರುತ್ತೆ, ಅಂದರೆ ಹೂ ಬಿಡತ್ತಲ್ಲ, ಶೃಂಗಾರ ಅಂತ ಹೂ ಬಿಡತ್ತೆ. ಸೊ ಅದು ಏನಾಗುತ್ತೆ, ಕೆಳಗಡೆ ಬೀಳುತ್ತೆ, ಎಷ್ಟೊಂದು ಸಂದರ್ಭದಲ್ಲಿ ಕೆಳಗಡೆ ಬೀಳುತ್ತೆ, ಇಲ್ಲ ಯಾರೋ ತೆಗೆದು ಬಿಟ್ಟು ಹಾಕಿರ್ತಾರೆ. ಒಳಗಡೆ ಶೃಂಗಾರವನ್ನು ಪೂಜೆಗೆ ಯೂಸ್ ಮಾಡ್ತಾರೆ. ಅದಕ್ಕೆ ಒಂದು ಲೀಫ್, ಅದಕ್ಕೆ ಕವರ್ ಏನಿರುತ್ತೆ ಅದನ್ನು ಹಾಗೇನೆ ಬಿಟ್ಬಿಡ್ತಾರೆ, ನೀರು ತುಂಬ್ಕೊಳ್ಳುತ್ತೆ. ಮಳೆಗಾಲದಲ್ಲಿ ಮೋಸ್ಟ್ ಮಾಸ್ಕಿಟೋಜೆನಿಕ್ ಪ್ಲೇಸ್ ಅದೇನೆ ಹಳ್ಳಿಗಳಲ್ಲಿ. ಸೊ ಶೃಂಗಾರ ಬೆಳೆದು ಹೀಗೇನೆ ಇರುತ್ತೆ, ಹೀಗೇ ನಿಂತ್ಕೊಂಡಿರುತ್ತೆ ಬೋಟ್ ಶೇಪಲ್ಲಿ, ಒಳಗಡೆ ನೀರಿರುತ್ತೆ, ಅಲ್ಲಿಯೇ ಮಾಸ್ಕಿಟೋ ಬೆಳೆಯುತ್ತೆ. ಕೋಕೋನಟ್ ಚಿಪ್ಗಳು ಹಲವಾರು, ನೀವು ಯಾವುದನ್ನು ಯೂಸ್ ಮಾಡಿ ಚಿಕ್ಕದು ಇಷ್ಟು ನೀರು ನಿಂತರೆ ಅದರಲ್ಲಿ ಸೊಳ್ಳೆಗಳು ಬೆಳೀತವೆ. ಅಲ್ಟಿಮೇಟ್ಲಿ ನಾನು ಹೇಳೋದು ಏನು ಅಂತಂದರೆ, ಇವೆಲ್ಲವೂ ಕೂಡ ಈ ಒಂದು ಡೆಂಗಿ ಹರಡೋದಕ್ಕೆ ಪ್ರಮುಖ ಕಾರಣಗಳನ್ನು, ಒಂದು ಪಾತ್ರವನ್ನು ವಹಿಸ್ತವೆ. ಸೊ ಇವನ್ನೆಲ್ಲವನ್ನು ನಾವು ಗಂಭೀರವಾಗಿ ಪರಿಗಣಿಸಿ, ಈ ಒಂದು ಸೊಳ್ಳೆಜನಿಕ ಪ್ರದೇಶಗಳು ಇಲ್ಲದೆ ಹೋದಾಗೆ ಅಥವಾ ಸೊಳ್ಳೆಜನಿಕ ವಸ್ತುಗಳು ನಮ್ಮ ಸುತ್ತಮುತ್ತಲೂ ಇಲ್ಲದೆ ಹೋದಾಗೆ ನೋಡಿಕೊಂಡ್ರೆ ಮಾತ್ರ ನಾವು ಡೆಂಗೂದಿಂದ ಒಂದು ರಕ್ಷಣೆಯನ್ನು ಪಡೆಯುವಂಥ ಒಂದು ಸಾಧ್ಯತೆ ಇದೆ. ಖಂಡಿತ. ಧನ್ಯವಾದಗಳು ಇಷ್ಟೊತ್ತು ಒಂದು ವಿಚಾರವಾಗಿ ಮಾತಾಡೋದಕ್ಕೆ. ಧನ್ಯವಾದ. ಥ್ಯಾಂಕ್ ಯು. ಈಗಾಗಲೇ ಮಾತಾಡ್ದ ಹಾಗೆ ನೋಡ್ದ ಹಾಗೆ ಡೆಂಗ್ಯೂ ಹೇಗೆ ಉತ್ಪತ್ತಿ ಆಗುತ್ತೆ ಅನ್ನುವಂಥ ಒಂದು ವಿಚಾರ, ಉತ್ಪತ್ತಿ ಆಗುತ್ತೆ ಅದನ್ನು ನಾವು ತಡೆಗಟ್ಟುವಂಥ ಒಂದು ನಿಟ್ಟಿನಲ್ಲೂ ಕೂಡ ಯೋಚನೆಯನ್ನು ಮಾಡಬೇಕು. ಪ್ರತಿಯೊಬ್ಬರು ಕೂಡ, ಅಂದರೆ ಜನರಾಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಇವೆರಡೂ ಕೂಡ ಒಟ್ಟಾಗಿ ಕೆಲಸ ಮಾಡಿದಾಗ ಬಹುಶಃ ಇಂದು ಡೆಂಗ್ಯೂ ಮಹಾಮಾರಿ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ಇಂಥ ಒಂದು ಸಾಂಕ್ರಾಮಿಕ ರೋಗಗಳು ಹರಡೋದಿಲ್ಲ ಅನ್ನುವಂಥ ಒಂದು ವಿಚಾರ. ಇದೇ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.